ನಮ್ಮ ಚೋಟಮಂಗಳೂರು ಲಿಯೋ ಕ್ಲಬ್ಬಿನ ಕೋಶಾಧಿಕಾರಿ ಲಿಯೋ ಧನ್ಯಶ್ರೀ, ಕಾರ್ಯದರ್ಶಿ ಲಿಯೋ ಕೀರ್ತನ ಕೇಸಿ, ಅಧ್ಯಕ್ಷರು ಶುಭಂ ಕುಲಾಲ್, ಲಿಯೋ ಶುಭಂ ಕುಲಾಲ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಲಿಯೋ ಧನ್ಯಶ್ರೀ, ಲಿಯೋ ಕೀರ್ತನ ಕೇಸಿ, ಲಿಯೋ ಶುಭಂ ಕುಲಾಲ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆರಂಭದ ಸೂಚನೆಯನ್ನು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಘಂಟಾ ನಿನಾದದೊಂದಿಗೆ ಕಾರ್ಯಕ್ರಮಕ್ಕೆ ಆರಂಭದ ಸೂಚನೆ ದೊರಕಿದೆ. ವಂದನೆಗಳು. ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಅವರು. ಇದೀಗ ಸಂಪ್ರದಾಯದಂತೆ ಪ್ರಾರ್ಥನೆ. ಲಿಯೋ ಧನ್ಯಶ್ರೀ. ನನ್ನ ಹೃದಯಾಂತರಾಳದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನೂ ಒಳ್ಳೆಯ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ದೀನ ದಲಿತರನ್ನು ನಾನೆಂದು ಧಿಕ್ಕರಿಸದಂತೆ, ದುರಹಂಕಾರದಿಂದ ಶಕ್ತಿಯ ಮುಂದೆ ತಲೆಬಾಗದಂತೆ ನನ್ನನ್ನು ಕಾಪಾಡು. ದಿನನಿತ್ಯ ಬರುವ ಕಷ್ಟ ಸಮಸ್ಯೆಗಳನ್ನು ಎದುರಿಸಿ ನಾನು ತಲೆ ಎತ್ತಿ ನಡೆಯುವಂತೆ ನನ್ನ ಜೀವ, ಆತ್ಮ, ಪ್ರಾಣವನ್ನು ಪ್ರೀತಿಯಿಂದ ನಿನ್ನ ಚಿತ್ತಕ್ಕೆ ಒಪ್ಪಿಸಿ ಜೀವಿಸುವ ಶಕ್ತಿಯನ್ನು ಪರಮಾತ್ಮನೇ ನೀ ನನಗೆ ದಯಪಾಲಿಸು. ಧ್ವಜವಂದನೆ. ಲಯನ್ ಸಪ್ನಾ ಹರೀಶ್. We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. It is history written in letters of gold, inspires us to put in a good work for the fair name of our country. We declare our unflinching loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the comity of nations. ಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಕ್ಲಬ್ಬಿನ ಅತ್ಯಂತ ಹಿರಿಯ ಸದಸ್ಯರು ಡಾಕ್ಟರ್ ರವಿ ವರ್ಮಾ ಆಳ್ವ ಇವರಿಂದ ಕೋಡ್ ಆಫ್ ಎಥಿಕ್ಸ್ ನೀತಿ ಸಂಹಿತೆ. Lions Code of Ethics. To show my faith in the worthiness of my occasion by industrious application to the end that I may merit a reputation for quality of service. To seek success and to demand all fair remuneration or profit as my just due, but to accept no profit or success as the price of my own self-respect, lost because of unfair advantage taken or because of questionable act on my part. To remember that in building up my business, it is not necessary to tear down another, to resolve such to loyal to my clients or customers and true to myself. Whenever doubt arises as to the right or ethics of my position or action towards others, to resolve such doubt against myself. To hold friendship as an end, not a means. To hold that true friendship exists not on account of service performed by one to another, but the true friendship demands nothing but accept service in the spirit of which it is given. Always bear in mind that obligations as a citizen to my nation, my state, my community, and to give them an unswerving loyalty in word, act, and deed. To give them freely my time, labor, and means. To aid others by giving my sympathy to those in distress and my aid to the weak and to my substance to the needy. To be careful with my criticism and liberal with my praise, to build up and not destroy. ಆತ್ಮೀಯ ಲಯನ್ಸ್ ಬಂಧುಗಳೇ ಮತ್ತು ಲಿಯೋ ಬಂಧುಗಳೇ, ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ವರುಷದ ಅತ್ಯಂತ ಮಹತ್ವದ ಕಾರ್ಯಕ್ರಮ ಜಿಲ್ಲಾ ರಾಜ್ಯಪಾಲರ ಭೇಟಿಯ ಕಾರ್ಯಕ್ರಮ. ನಮಗೆಲ್ಲ ತಿಳಿದ ಹಾಗೆ ಕೊರೋನಾ ಎನ್ನುವಂತಹ ಮಹಾಮಾರಿ ಎಲ್ಲವನ್ನು ಕಟ್ಟಿಹಾಕಿ ಎಲ್ಲವನ್ನು ಏರುಪೇರು ಮಾಡಿ ಮತ್ತೆ ಆ ಸವಾಲನ್ನು ಎದುರಿಸಿ ನಮ್ಮನ್ನೆಲ್ಲ ಮುಂದುವರಿಯುವಂತೆ ಮಾಡುತ್ತಾ ಇದೆ. ಆ ಸವಾಲನ್ನು ಎದುರಿಸಿ ಮುಂದುವರಿಯುವಂತಹ ಸಮಯದಲ್ಲಿ ಮತ್ತೆ ನಮ್ಮ ಕಾರ್ಯ ಚಟುವಟಿಕೆಗಳು ನಿಧಾನವಾಗಿ ತೆರೆದುಕೊಳ್ತಾ ಇದೆ. ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಹೊಸ ಹುರುಪಿನಿಂದ ಸಾಗಲು ಎಲ್ಲರಿಗೂ ಹೊಸ ಉತ್ಸಾಹ ಚೇತನವನ್ನು ನೀಡಿದೆ ಅಂತ ಭಾವಿಸಿಕೊಳ್ಳುತ್ತಾ, ವರುಷಕ್ಕೆ 6 ಋತು, 3 ತಿಂಗಳು 3 ಕಾಲ, ಬೇಸಿಗೆ ಕಾಲ ಮತ್ತು ಮಳೆಗಾಲ ಇದೀಗ ಕಳೆದು
ಮಳೆಗಾಲ ಮತ್ತು ಚಳಿಯ ಒಂದು ರೀತಿಯಲ್ಲಿ ಮುಸ್ಸಂಜೆಯ ಸಮಯ. ನಮ್ಮ ಕಾರ್ಯಕ್ರಮಗಳೆಲ್ಲವೂ ಚೋಟಮಂಗಳೂರು ಅಥವಾ ಯಾವುದೇ ಲಯನ್ಸ್ ಕಾರ್ಯಕ್ರಮಗಳು ಆರಂಭಗೊಳ್ಳುವುದೇ ಮುಸ್ಸಂಜೆಯ ಸಮಯ. ಸಂಧ್ಯೆ ಕಳೆದು ಸಂಧ್ಯೆಯ ಸೆರಗು ನಮ್ಮ ಭೂದೇವಿಯನ್ನು ಹಾಸಿದಂತೆ ನಿಧಾನವಾಗಿ ಕಾರ್ಯ ಚಟುವಟಿಕೆಗಳು, ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತವೆ. ಈಗಲೂ ಹಾಗೆ ಇದೊಂದು ಮುಸ್ಸಂಜೆಯ ಸಮಯ. ಅತ್ತ ಮಳೆಗಾಲ ಮುಗಿಯುತ್ತಾ ಬಂದಿದೆ, ಆದರೂ ಅಕಾಲಿಕ ಮಳೆಯ ಸಂಪು ನಮ್ಮನ್ನು ಒಂದಷ್ಟು ಕಂಪಿನಡೆಗೆ ಒಯ್ಯುತ್ತಾ ಇದೆ. ಅದರ ಜೊತೆಗೆ ಚಳಿಗಾಲವನ್ನು ಎದುರಿಸಲು ನಾವು ಸಿದ್ಧರಾಗುತ್ತಾ ಇದ್ದೇವೆ. ಇಂತಹ ಸಮಯದಲ್ಲಿ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಈ ಒಂದು ರಾಜ್ಯಪಾಲರ ಭೇಟಿ ನಮ್ಮ ಕ್ಲಬ್ಬಿಗೆ, ನಮ್ಮ ಜಿಲ್ಲೆಗೆ ಹೊಸ ಕಂಪನ್ನು ನೀಡಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಲಯನ್ಸ್ ಕ್ಲಬ್ಬಿನ ಸೇವಾ ಚಟುವಟಿಕೆಗಳು ನಿರಂತರವಾಗಿ ಸಾಗಲು ಪ್ರೇರಣೆಯಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಬಂದಂತಹ ಗಣ್ಯರನ್ನು, ಅತಿಥಿಗಳನ್ನು ನಮಗೆ ಸ್ವಾಗತಿಸಲಿಕ್ಕಿದ್ದಾರೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಮಲ್ಲಿಕಾ ಎಸ್ ಭಂಡಾರಿ. ಆತ್ಮೀಯ ಲಯನ್ಸ್ ಬಂಧುಗಳೇ, ಮೊದಲಿಗೆ ನಾನೊಂದು ಈ ಸ್ಥಾನದಲ್ಲಿ ತಲೆ ಎತ್ತಿ ನಿಲ್ಲಕ್ಕೆ ನನಗೆ ಸಹಕರಿಸಿದ ಎಲ್ಲ ನನ್ನ ಸದಸ್ಯರಿಗೂ, ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನಾನು ಕೈ ಮುಗಿದು ವಂದಿಸುತ್ತಾ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ, ಇದೀಗ ಮೊದಲಿಗೆ ಡಿಸ್ಟಿಕ್ನಲ್ಲಿ ಮೊದಲಿಗೆ ನಾವೊಂದು ಗವರ್ನರ್, ನಮ್ಮ ರಾಜ್ಯಪಾಲರ ಅಧಿಕೃತ ಭೇಟಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವೆವು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಈ ಬ್ಯುಸಿ ಶೆಡ್ಯೂಲ್, ಅಂದರೆ ನಂಗೆ ಗೊತ್ತುಂಟು ಅವರ ಕಾರ್ಯಕ್ರಮಗಳು ಎಷ್ಟು ಕಷ್ಟಕರವಾಗಿದೆ ಅಂತ. ನಿನ್ನೆ ಬ್ಯಾಂಗ್ಳೂರಲ್ಲಿದ್ದರು, ಮೊನ್ನೆ ಚೆನ್ನೈಯಲ್ಲಿದ್ದರು, ಇವತ್ತು ಬೆಳಿಗ್ಗೆ ಬಂಟ್ವಾಳದಲ್ಲಿ ಇದ್ದರು, ಈಗ ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ಈ ಕರೆಗೆ ಹೋಗೊಟ್ಟು ನಮ್ಮೆಲ್ಲ ಕಾರ್ಯಕ್ರಮಗಳನ್ನು, ಸೇವಾ ಕಾರ್ಯಕ್ರಮಗಳನ್ನು ಒಂದು ರೌಂಡು ಎಲ್ಲ ನೋಡಿಕೊಂಡು ಬಂದು ಇದೀಗ BOD ಮೀಟಿಂಗನ್ನು ಅಚ್ಚುಕಟ್ಟಾಗಿ ಕೊಟ್ಟು ಈಗ ನಮ್ಮ DG ವಿಸಿಟ್ಗೆ ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಅವರ ಧರ್ಮಪತ್ನಿ ಡಾಕ್ಟರ್ ವಿದ್ಯಾ ವಿ ಶೆಟ್ಟಿ ಅವರು ಕೂಡ ಪತಿಗೆ ಸರಿಯಾಗಿ ಸತಿಯಾಗಿ ಎಲ್ಲಿ ಹೋಗುವಾಗಲೂ ಅವರ ಬೆನ್ನ ಹಿಂದೆ ಇದ್ದು ಅವರಿಗೂ ಅವರ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸಿಕೊಂಡು ಇನ್ನು ಈ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ವಿಜೃಂಭಿಸುತ್ತಿದ್ದಾರೆ ಎನ್ನಿಸಲು ತಪ್ಪಾಗದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ರವರು ನಮ್ಮ ಕರೆಗೆ ಹೋಗೊಟ್ಟು ಇನ್ನು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಒಂದು ಅಚ್ಚುಮೆಚ್ಚಿನ ಸೆಕೆಂಡ್ VDG ಲಯನ್ ಮೆಲ್ವಿನ್ ಡಿಸೋಜ ನಮ್ಮೊಂದಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ನಮ್ಮ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೇಗೆ ಮಾಡಬೇಕು, ಹೇಗೆ ಒಂದು ಮುಖ್ಯವಾಗಿ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟು, ಸರ್ವಿಸ್ ರಿಪೋರ್ಟ್ ಎಲ್ಲ ಹೇಗೆ ಮಾಡಬೇಕು, ಎಲ್ಲ ಥರದ ಗೈಡೆನ್ಸ್ ಅನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಲಯನ್ ಶಶಿಧರ್ ಮಾರ್ಲಾ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಡಿಸ್ಟ್ರಿಕ್ಕಿನ ಕೋಶಾಧಿಕಾರಿಯಾದ ಶ್ರೀನಿವಾಸ್ ಪೂಜಾರಿ ಮೆಲ್ಕರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಡಿಸ್ಟ್ರಿಕ್ಟ್ DG ಕೋಆರ್ಡಿನೇಟರ್ ಆದ ನಮ್ಮ ಲಯನ್ ಮೊಯ್ದೀನ್ ಕುನ್ನಿ ಅವರನ್ನು ಎಷ್ಟು ಹೇಳಿದರೂ ನನಗೆ ಪ್ರತಿಯೊಂದು ಕ್ಷಣದಲ್ಲೂ ಅವರು ನನಗೆ ಕಾಲ್ ಮಾಡಿ ಹೀಗೆ ಮಾಡಿ ಯಾವೊತ್ತಿಗೆ ಬರಬೇಕು ಗವರ್ನರ್, ಯಾವೊತ್ತಿಗೆ ಅಲ್ಲಿ ಇರಬೇಕು, ಎಲ್ಲಿ ಇರಬೇಕು, ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ನನಗೆ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದರೆ ಅವರದ್ದು ಒಂದು ದೊಡ್ಡ ಹಸ್ತ ಇದ್ದೆ ಅಂದರೆ ಹೇಳಿದರೆ ಸುಳ್ಳಾಗದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಪ್ರಾಂತ್ಯ ಅಧ್ಯಕ್ಷರು ಹೋದ ಸಲ ವಲಯಾಧ್ಯಕ್ಷರಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ನಮ್ಮೊಂದಿಗಿದ್ದರು ನಮ್ಮ ಪ್ರಾಂತ್ಯ ಅಧ್ಯಕ್ಷರಾದ ಮನೋರಂಜನ್ ಕರೆಯವರು. ನಿನ್ನೆ ಅವರ ಹುಟ್ಟುಹಬ್ಬದ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅಲ್ಲದೆ ಅವರ ರೀಜನ್ ಕಾನ್ಫರೆನ್ಸ್ ಮನಸಾಕ್ಷಿಯನ್ನು ಎಂಬ ಅತ್ಯುತ್ತಮ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾದ ಸಹಕಾರ ಬೇಕೆಂದು ಕೇಳಿಕೊಳ್ಳುತ್ತಾ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ವಲಯಾಧ್ಯಕ್ಷರು
ಲಯನ್ ಕೃಷ್ಣಶ್ಯಾಮ ಈಗಾಗಲೇ ನಮ್ಮೆಲ್ಲ ಕಾರ್ಯಕ್ರಮದಾಗಲೇ ನಮ್ಮೊಂದಿಗಿದ್ದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಎಲ್ಲ ಥರದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಲಿಯೋ ಕವನ್ ಕುಬೆ ಅವರು ಡಿಸ್ಟ್ರಿಕ್ಟ್ ಲಿಯೋ ಪ್ರೆಸಿಡೆಂಟ್ ಅವರದ್ದು ನಾನು ಹೇಳಲಿಕ್ಕೆ ಒಂದು ವಾಟ್ಸಪ್ ನೋಡಿದರೆ ಗೊತ್ತಾಗ್ತದೆ. ಇಷ್ಟರವರೆಗೆ ನಮ್ಮ ಡಿಸ್ಟ್ರಿಕ್ಕಲ್ಲಿ ಲಿಯೋದ ಒಂದು ಇತಿಹಾಸವನ್ನು ತಿರುಚಿ ಅವರೊಂದು ದೊಡ್ಡ ಇತಿಹಾಸವನ್ನೇ ಮಾಡ್ತಾ ಇದ್ದಾರೆ. ಅವರಂತೂ ಮುಲ್ಕಿಯ ವಿಜಯ್ ಕುಮಾರ್ ಕುಬೆ ಅವರ ಪುತ್ರರಾಗಿ ಅವರು ಕೂಡ ತುಂಬ ಒಳ್ಳೆಯ ಸಾಧನೆ ಮಾಡಿದವರು. ಹಾಗೆ ಇವತ್ತು ನಮ್ಮೊಂದಿಗಿದ್ದಾರೆ, ನಮ್ಮ ಲಿಯೋಗಳಿಗೆ ಎಲ್ಲ ಥರದ ಪ್ರೋತ್ಸಾಹ ನೀಡಲು ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಾರ್ಯದರ್ಶಿ ಗೀತಾ ಎಸ್ ಹೆಗ್ಡೆ ಹಾಗೂ ಕೋಶಾಧಿಕಾರಿ ಚಂದ್ರಿಕಾ ರೈ, ನಮ್ಮ ಲಿಯೋ ಕಾರ್ಯದರ್ಶಿ ಕೀರ್ತನಾ ಕೇಸಿ ಹಾಗೂ ಲಿಯೋ ಕೋಶಾಧಿಕಾರಿ ಧನ್ಯಶ್ರೀ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದ ನೆರೆಯ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ದಾಮೋದರ್ BM ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ LCF ಕೋಆರ್ಡಿನೇಟರ್ ಸುಧಾಕರ್ ಆಚಾರ್ಯ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕೋಆರ್ಡಿನೇಟರ್ ಪ್ರೋಗ್ರಾಮ್ ಇದ್ದು ಕೋಆರ್ಡಿನೇಟರ್ ಲಯನ್ ಭಾರತಿ BM ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಬೇರೆ ಬೇರೆ ಕ್ಲಬ್ಬಿನಿಂದ ಬಂದ ಎಲ್ಲ ಪದಾಧಿಕಾರಿಗಳಿಗೂ ಆಹ್ವಾನಿತರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಾನು ನಮ್ಮ ಕ್ಲಬ್ಬಿನ ಸದಸ್ಯರಿಗೆ ಹೇಗೆ ಹೇಳುವುದಂತಲೇ ಗೊತ್ತಾಗಲಿಲ್ಲ. ಎಲ್ಲ ಥರದ ಸಹಕಾರವನ್ನು ಕೊಟ್ಟಿದ್ದೀರಿ, ನನ್ನನ್ನು ಈ ಸ್ಥಾನದಲ್ಲಿ ಧೈರ್ಯವಾಗಿ ನಿಲ್ಲುವಂತೆ ಮಾಡಿದ್ದೀರಿ. ಅದಕ್ಕೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ನಿಮಗೆಲ್ಲರಿಗೂ ನೀಡ್ತಾ ಇದ್ದೇನೆ. ಹಾಗೆಯೇ ಬಂದಂಥ ಪ್ರತಿಯೊಬ್ಬರಿಗೂ ಆಹ್ವಾನಿತರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸಿ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಸ್ವಾಗತದ ಗೌರವಾರ್ಪಣೆ ನೀಡಬೇಕಾಗಿ ನಮ್ಮ ಅಧ್ಯಕ್ಷರಿಗೆ ಸ್ವಾಗತದ ಗೌರವಾರ್ಪಣೆ. ವೇದಿಕೆಯ ಎಲ್ಲ ನಮ್ಮ ಜಿಲ್ಲಾ ಸಂಪುಟದ ಹಿರಿಯ ಸದಸ್ಯ ಬಂಧುಗಳಿಗೆ ಹೂ ಕೊಡುವುದರ ಮೂಲಕ ನಮ್ಮ ಆತ್ಮೀಯವಾದಂತಹ ಸ್ವಾಗತದ ಗೌರವವನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯ ಲಯನ್ಸ್ ಬಂಧುಗಳೇ, ಇದೀಗ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಆರಂಭಗೊಂಡು 28 ವರ್ಷಗಳಲ್ಲಿ ಮುಂದುವರಿಯುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಥಾಪಕ ಸದಸ್ಯರನ್ನು ಗೌರವಿಸುವುದು, ಆ ಒಂದು ನೆನಪನ್ನು ಪುನರಾಪಿ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ಭಾವಿಸುತ್ತಾ, Young people around the world are making a difference in their communities by joining Leo Club. Leadership, experience, opportunity. That's what makes a Leo. As the youngest members of Leo Club, Lions Club International, Leos embody the best qualities of our incredible organization. They are devoted young people who realize the power of action. Together, Leos and Lions form a powerful partnership, one of mutual respect, where Lions learn from the innovative insights of Leos and where Leos gain access to the proven strategies of those who have successfully served the world for decades. Leo Club Chota Mangalore for the year 2021-22 was installed on 25th July 2021 at Gatti Samaja Bhavana by Lion Govardhan Shetty MJF, Chief Coordinator International President's Program. Leo Shubham Kulal as President, Leo KC Kirtana as Secretary, and Leo Dhanashri as the Treasurer have entered into the new team of Leo's Club Chota Mangalore. On July 25th, Leo Club Chota Mangalore actively participated in the distribution of saplings along with Lions Club Chota Mangalore. On 26th, observed Kargil Vijay Divas and honored coastal guards, honored toppers in education, provided vegetables to ashram towards hunger and image building program. On 15th August 2021, Leo Club Chota Mangalore, in association with the parent club, celebrated Independence Day, conducted Vanamahotsava, distributed sweets, provided food and vegetables to the children of Bala Samrakshana Kendra Kuttar. On the same day, participated in the book release written by Dr. Ananta Krishna Bhatt on Constitution in Kannada and English, followed by a cultural program. Our PSTs attended the PST seminar conducted on 16/8/2021 at Mallikatte, actively participated in the RC visit program held on 26 September 2021 at Bala Samrakshana Kendra Kuttar. With this, I put a full stop
for the secretarial report. I express my gratitude towards the President of Lions Club Chota Mangalore Lion, Mallika Bandari, for having given me an opportunity as Leo Secretary. My sincere thanks to our Governor Vasant Kumar Shetty and Lion Dr. Divya V. Shetty and all the lions who are present here. Thank you one and all. ಶೆಟ್ಟಿ ದಂಪತಿಗಳಿಗೆ ಮೊದಲಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುತ್ತಾ ನನ್ನ ಈ ಚಿಕ್ಕ ರಿಪೋರ್ಟನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. Our club is progressing well with the various activities under the able guidances and direction of our President Lion Mallika S. Bandari. Our club installed on July 25th, 2021 at Gatti Samaja Bhavana, Tokkottu, by Lion Govardhan K. Shetty, MJF, Chief Coordinator, International President's Programs for the Lionistic year 2021-22. Uploaded my LCI on time. Conducted regular meeting and BOD meeting at Tokkottu. Attended the more number of member for district cabinet installation and also attended PST seminar at Kolnad Salettur Lions Club under able leadership of our region chairperson Lion Manoranjan KR, MGF, on the time. Celebrated calendar of events in a meaningful way. Kargil Vijayosava celebrated at Kadri Veerabhumi, attending the cabinet schooling and meeting by cabinet members. Celebrated the Independence Day and Vanamosava at Kuttar Bala Samrakshana Kendra. Distributed vegetables for Bala Samrakshana Kendra, Kuttar. We honored Home Guard Chief Minister's Golden Award, Mr. Bhaskar, done Prashanti Puraskara, honored Asha Karyakarta, conducted environment program, also honored students who also honor students who got highest marks in PUC exam during April 2021. Honored retired teachers towards Teachers Day program. Towards COVID-19, honored 14 Asha Karyakartas for their selfless service on the occasion of RC visit. Released September special bulletin, distributed food, vegetables and fruits to the immediates of the ashramas. I thanks each and everyone who supported all our service project and other programs, all our programs, highlighted through local TV channel like Bosakural News Channel. My sincere thanks to our DG, Cabinet Secretary, RC and ZC and all the club members for their kind support in these last 3 months and expected the same in the future too. All Lionism. ವಂದನೆಗಳು ನಮ್ಮ ಕಾರ್ಯದರ್ಶಿ ಲಯನ್ ಗೀತಾ ಎಸ್ ಹೆಗ್ಡೆ ಅವರಿಗೆ. ಸದಸ್ಯರು ಲಯನ್ BB ಶೆಟ್ಟಿ ಮತ್ತು ಹಿರಿಯ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬಂದು ಅತಿಥಿ ಗಣ್ಯರ ಜತೆಗೂಡಿ ಜಿಲ್ಲಾ ರಾಜ್ಯಪಾಲರನ್ನು ಮುಂದುವರಿಸಿಕೊಂಡು ದೀಪ ಬೆಳಗಿಸುವ ಮೂಲಕವಾಗಿ ಸ್ಥಾಪಕ ದಿನಾಚರಣೆಯನ್ನು ಈ ಸಂದರ್ಭದಲ್ಲಿ ಮತ್ತೆ ಮರು ನೆನಪಿಸಬೇಕಾಗಿ ಕೇಳಿಕೊಳ್ಳುತ್ತಾ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಅಂಥೇಳಿ DVG ಅವರು ಹೇಳಿದ್ದಾರೆ. ಅದೇ ಥರ 1993ರಲ್ಲಿ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಪ್ರಾರಂಭಗೊಂಡು ಗಣ್ಯಾತಿ ಗಣ್ಯರು ಈ ಕ್ಲಬ್ನಲ್ಲಿ ಇದ್ದರು. ಕಾಲಾನುಕ್ರಮದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕೆಲವರು ಅವರವರ ವೈಯಕ್ತಿಕ ಕಾರಣಗಳಿಗೆ ಬಿಟ್ಟು ಹೋದರು. ಕೆಲವರಿಗೆ ಮುಪ್ಪು ಬಂತು, ಕೆಲವರು
ತೀರ್ಕೊಂಡಿದ್ದಾರೆ. ಮೊನ್ನೆ 2 ವರ್ಷ ಹಿಂದಿನ ತನಕ ದಿನಕರ್ ಉಳ್ಳಾಲ್ ಅವರು ಮತ್ತು ನಾವು ಬಹುಶಃ ಚಾರ್ಟರ್ ಮೆಂಬರ್ ಆಗಿ ಇದ್ದೆವು ಈ ಕ್ಲಬ್ನಲ್ಲಿ. 2 ವರ್ಷದ ಹಿಂದೆ ಅವರು ಸಹ ಬಿಟ್ಟು ಬಹುಶಃ ನಾನೀಗ ಏಕಾಂಗಿ. ಅಬ್ಬೆಗೆ ಸುಖ ಆದರೆ ಗಬ್ಬಕ್ಕೆ ಸುಖ ಅಂಥೇಳಿ ನಮ್ಮ ಕುಂದಾಪುರ ಕಡೆ ಒಂದು ಮಾತುಂಟು. ಅಂದರೆ ತಾಯಿ ಆರೋಗ್ಯ ಸುಖವಾಗಿದ್ದರೆ ಅವಳ ಹೊಟ್ಟೆ ಒಳಗಿರುವ ಮಗು ಸಹ ಕ್ಷೇಮವಾಗಿರುತ್ತದೆ ಅಂಥೇಳಿ. ನನ್ನದು ಪ್ರೊಫೆಷನ್ ಎಲ್ಲರಿಗೂ ಗೊತ್ತುಂಟು, ಮೆಡಿಕಲ್ ಶಾಪ್. ಬೆಳಿಗ್ಗೆ 9-9:30 ಅಂಗಡಿಗೆ ಹೋದರೆ ನಾನು ಮನೆ ಸೇರೋದು ಮತ್ತೆ 10 ಗಂಟೆ ಮೇಲೆ. ಪ್ರಾರಂಭದ ವರ್ಷಗಳಲ್ಲಿ ಬಹಳಷ್ಟು ಸಮಯವನ್ನು ನಾನು ಲಯನ್ಸ್ ಕ್ಲಬ್ಬಿಗೆ ಕೊಡ್ತಾ ಇದ್ದೆ. ಮುಂದೆ ವರ್ಷಗಳು ಉರುಳಿದ ಹಾಗೆ ಕಾಂಪಿಟೀಷನ್ ತುಂಬ ಜಾಸ್ತಿ ಆಯಿತು ತೊಕ್ಕೋಟ್ನಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಕಳೆದ 1 ವರ್ಷದಲ್ಲಿ ಸಣ್ಣ 10 ಮೆಡಿಕಲ್ ಶಾಪ್ಗಳು ಈ ಆಸ್ಪಾಸ್ನಲ್ಲಿ ಓಪನ್ ಆಗಿದ್ದಾವೆ. ಬಹುಶಃ ಮಲ್ಲಿಕಾ ಭಂಡಾರಿಯವರ ಭಾರೀ ಒಂದು ಪ್ರೀತಿ ಅಥವಾ ಒತ್ತಾಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ನನ್ನನ್ನು ಸ್ವಲ್ಪ ಈಗಲೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಈಚೆ ಬಂದೆ ಅಂತ ಹೇಳಿದರೆ ಆಚೆ ಅಲ್ಲಿ ಸಫರ್ ಆಗ್ತೇನೆ. ಅದು 2 ವರ್ಷ ಈಚೆಗೆ ನಮ್ಮದು ಫ್ಲೈಓವರ್ ಎಲ್ಲ ಬಂದ ಮೇಲೆ ನಮ್ಮದು ಒಂದು ಅಂಗಡಿಯಲ್ಲಿ ತುಂಬ ವ್ಯಾಪಾರ ಕಮ್ಮಿ ಆಯಿತು ಅಂತ ಇನ್ನೊಂದು ಅಂಗಡಿ ಓಪನ್ ಮಾಡಿದೆ. ನಾವು ಮನೆಯಲ್ಲಿರುವುದೇ ಇಬ್ಬರು, ನಾನು ಮತ್ತು ನನ್ನ ಹೆಂಡತಿ. ಹಾಗೆ ಒಬ್ಬರು ಒಂದು ಅಂಗಡಿ ನೋಡಿದರೆ ಇನ್ನೊಬ್ಬರದ್ದು ಮುಚ್ಚಬೇಕಾಗ್ತದೆ ನಾನು ಹೊರಗೆ ಬಂದಾಗೆಲ್ಲ. ಆದರೆ ಅದೇನೋ ಒಂದು ಸುಖ. 27-28 ಬಹುಶಃ ಅದಕ್ಕಿಂತ 4 ವರ್ಷ ಮೊದಲು ನಾನು ಲಯನ್ಸ್ ಕ್ಲಬ್ ಉಳ್ಳಾಲದಲ್ಲಿದ್ದೆ. ಡಾಕ್ಟರ್ ಶಾಂತಾರಾಮ್ ಶೆಟ್ಟರು ನಮ್ಮ ಅಂಗಡಿ ಇನಾಗ್ರೇಷನಿಗೆ ಬಂದವರು, ನೀವು ಲಯನ್ಸ್ ಕ್ಲಬ್ಬಿಗೆ ಸೇರಬೇಕು ಅಂತ ಹೇಳಿದ್ದಕ್ಕೆ ಆಗ ಶಾಂತಾರಾಮ್ ರಾವ್ ಅಂಥೇಳಿ ಆನಂದ ಆಶ್ರಮ ಕಾಲೇಜ್ನಲ್ಲಿ ಹೈಸ್ಕೂಲ್ನಲ್ಲಿ ಅವರು ಕರೆಸ್ಪಾಂಡೆಂಟ್ ಆಗಿದ್ದರು. ಅವರು ಬಂದು ಹೇಳಿದರು ನೀವು ನಮ್ಮ ಕ್ಲಬ್ಬಿಗೆ ಬರಬೇಕು ಅಂತೇಳಿ. ಆ ಪ್ರಕಾರ ಒಪ್ಪಿಕೊಂಡು ನಾನು ಸೇರಿದೆ. ನಂತರ ಅದು ವೆಲೆನ್ಸಿಯಾ ಕ್ಲಬ್ ಆಗಿ 4 ವರ್ಷ ನಂತರ ಇದನ್ನು ಕ್ಲಬ್ ಮುಚ್ಚಿ ಮತ್ತು ಅದನ್ನು ವೆಲೆನ್ಸಿಯಾ ಕ್ಲಬ್ ಮಾಡಿದರು. ಬಟ್ ನಾನು ಅಲ್ಲಿ ಹೋಗಲಿಲ್ಲ. ನಮ್ಮ ಇವರು ಲಕ್ಷ್ಮಣ ಶೆಣೈ ಮತ್ತು MR ಆಳ್ವರ್ ಅವರೆಲ್ಲ ಆ ಕ್ಲಬ್ಬಿಗೆ ಸೇರಿದ್ದರು. ಅವರು ಪುನಃ ಮತ್ತೆ ನಮ್ಮ ಕ್ಲಬ್ಬಿಗೆ ಈಗ ಬಂದಿದ್ದಾರೆ. ಹಾಗೆ ಇವತ್ತಿನ ಏನು ಗೌರವ ಉಂಟು ಅದನ್ನು ನನ್ನ ಎಲ್ಲ ಚಾರ್ಟರ್ ಮೆಂಬರ್ನವರು ಆಯಾ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದಂಥ ಅವರಿಗೆ ನಾನು ಅರ್ಪಣೆ ಮಾಡ್ತೇನೆ. ಮತ್ತು ಈ ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಹಿಂದೆ ಸರಿದಾಗೆ ಹೊಸ ನೇತಾರರು ಬರಬೇಕು, ಈ ಕ್ಲಬ್ಬು ಇನ್ನಷ್ಟು ಬೆಳವಣಿಗೆ ಹೊಂದಬೇಕು ಅಂಥೇಳಿ ನಾನು ಹಾರೈಸ್ತೇನೆ. ಮತ್ತು ಮುಗಿಸುವ ಮೊದಲು ಒಂದು ಕೋಟ್ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾವುದೇ ಒಂದು ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿದ್ದು, ಅರ್ನಿಂಗ್ ಎ ರಿಲೇಷನ್ಶಿಪ್ ಈಸ್ ಎ ರಿವಾರ್ಡ್ ಆಫ್ ಅವರ್ ಟ್ರಸ್ಟ್. ಅರ್ನಿಂಗ್ ಎ ರಿಲೇಷನ್ಶಿಪ್ ಈಸ್ ಎ ರಿವಾರ್ಡ್ ಆಫ್ ಅವರ್ ಟ್ರಸ್ಟ್. Maintaining the relationship is the result of our sacrifice. Maintaining the relationship is the result of our sacrifice. And strengthening the relationship is the result of our care. Strengthening the relationship is the result of our care. Thank you for the opportunity. ವಂದನೆಗಳು. ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿಯವರು ನಮ್ಮ ಹಿಂದಿನ ದಿನಗಳ ನೆನಪನ್ನು ಮಾಡಿಕೊಂಡರು. ಕಷ್ಟ ಮತ್ತು ಸುಖ, ರಾತ್ರಿ ಮತ್ತು ಹಗಲು ಎಲ್ಲವೂ ಬದುಕಿನಲ್ಲಿ ದ್ವಂದ್ವಮಯ. ಆ ದ್ವಂದ್ವಮಯ ಬದುಕಿನಲ್ಲೂ ಅವರೊಂದು ಮಾತನ್ನು ಹೇಳಿದರು, ಲಯನಿಸಮ್ನಲ್ಲಿ ಸೇವೆ ಮಾಡುವುದು ಅಂತ ಹೇಳಿದರೆ ಅದೇನೋ ಸುಖ ಅಂತ ಹೇಳಿಕೊಂಡು. ಎಲ್ಲರೂ ಒಂದಲ್ಲ ರೀತಿಯಲ್ಲಿ ಆ ಸುಖವನ್ನು ಅನುಭವಿಸುವವರೇ. ಸಂಪಾದಿಸುವುದು ಅದು ನಮ್ಮ ವಿಶ್ವಾಸದ ಪ್ರತೀಕ. ಸಂಪಾದಿಸಿದಂತಹ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ತ್ಯಾಗದ ಸಂಕೇತ. ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಸಾರ್ಥಕತೆಯ ಸಂಕೇತ ಎನ್ನುವಂತಹ ಮಾತಿನ ಮೂಲಕವಾಗಿ ತಮ್ಮ ಮಾತನ್ನು ಮುಗಿಸಿದರು. ಅವರ ಮಾತಿಗಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೀಗ ಹೊಸ ಸದಸ್ಯರ ಪರಿಚಯ. ಲಯನ್ ಸತೀಶ್ ಭಂಡಾರಿ MJF ನಮ್ಮ ಮತ್ತೋರ್ವ ಹಿರಿಯ ಸದಸ್ಯರು ಲಯನ್ ಸತೀಶ್ ಭಂಡಾರಿ MJF. ಒಂದು ಪ್ರಮುಖ ಘಟ್ಟ ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಸೇವಾ ಯೋಜನೆಗಳು. ನಮ್ಮ ಸೇವಾ ಯೋಜನೆಗಳ ವಿಸ್ತರಣಾ ವರದಿಯ ಮೂಲಕ ಈ ಯೋಜನೆಯನ್ನು ನಡೆಸಿಕೊಡಬೇಕಾಗಿ ನಮ್ಮ ಇನ್ನೋರ್ವ ಹಿರಿಯ ಸದಸ್ಯರು ಲಯನ್ KC ನಾರಾಯಣನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಲಯನ್ಸ್ ಮಿತ್ರರೇ, ಬಂಧುಗಳೇ, ಲಯನಿಸಮಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ
ಸೇವಾ ಚಟುವಟಿಕೆಗಳು ನಡೀತಾ ಇರ್ತದೆ. ಹಾಗೆ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರು ಮತ್ತು ಲಿಯೋ ಕ್ಲಬ್ ಛೋಟಾ ಮ್ಯಾಂಗ್ಳೂರು ನಾವು ಕೂಡ ಸೇವಾ ಚಟುವಟಿಕೆಗಳನ್ನು ಭಾಳಷ್ಟು ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ರಾಜ್ಯಪಾಲರ ಭೇಟಿಯೊಂದಿಗೆ ನಾವು ಕೆಲವೊಂದು ಸೇವಾ ಕಾರ್ಯಕ್ರಮಗಳು ಇವತ್ತು ಮಾಡಿದ್ದೇವೆ. ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಮಿಸ್ಟರ್ ಪ್ರಸಾದ್ ಅಂತೇಳಿ ಒಬ್ಬರು, ಅವರು ಬೈ ಪ್ರೊಫೆಷನ್ ಕಾರ್ಪೆಂಟರ್. ಅವರ ಮಿಸ್ಸಿಸ್ ಅದಮ್ಯ ಚೇತನ ಉಳ್ಳಾಳದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಕೋವಿಡ್ ಟೈಮಲ್ಲಿ ಪ್ರಸಾದ್ ಅವರು ಬಹಳಷ್ಟು ಕೋವಿಡಲ್ಲಿ ನೊಂದಿರುವವರಿಗೆ ಸಹಾಯ ಮಾಡಿದ್ದಾರೆ. ಹಾಗೆ ಪ್ರಸಾದಿನ ಮಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅದಮ್ಯ ಚೇತನದಲ್ಲಿ ಇದ್ದಾರೆ. ಹಾಗೆ ಅವರ ಮಿಸ್ಸಸ್ಸು ಕೂಡ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಎಷ್ಟೋ ಅಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮಕ್ಕಳ ಸೇವೆ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಮಿಸ್ಟರ್ ಪ್ರಸಾದ್ ಅವರಿಗೆ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರು ವತಿಯಿಂದ ಒಂದು 12,000 ರೂಪಾಯಿನ ಚೆಕ್ಕನ್ನು ಕೊಡಲಿಕ್ಕೆ ಈ ಮೂಲಕ ನಾವು ನಮ್ಮ ರಾಜ್ಯಪಾಲರನ್ನು ಕೇಳಿಕೊಳ್ತಾ ಇದ್ದೇನೆ. ಪ್ರಸಾದ್ ಅವರು ಬಂದು ಈ ಚೆಕ್ಕನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಚೆಕ್ಕನ್ನು ನೀಡಿರುವ ರಾಜ್ಯಪಾಲರವರಿಗೆ ಧನ್ಯವಾದಗಳು ಮತ್ತು ಚೆಕ್ಕನ್ನು ಸ್ವೀಕರಿಸಿದ ಪ್ರಸಾದ್ ಅವರಿಗೂ ಧನ್ಯವಾದಗಳು. ಎರಡನೇದಾಗಿ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರಿನ ವತಿಯಿಂದ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್, ಅಲ್ಲಿ ತಮಗೆ ಗೊತ್ತಿರಬಹುದು ಭಾಳಷ್ಟು ಲಯನ್ಸ್ ಕ್ಲಬ್ಬಿನವರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿರುವ ಮಕ್ಕಳಿಗಾಗಿ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರು ಮತ್ತು ಲಿಯೋಸ್ ಕ್ಲಬ್ ವೆಜಿಟೇಬಲ್ಸ್ ಮತ್ತು ಫುಡ್ ಐಟಮ್ಸ್ 12,000 ರೂಪಾಯಿಯಂದು ಸಪ್ಲೈ ಮಾಡಿದ್ದೇವೆ. ಅದರ ರೆಸೀಟ್ ಅವರು ತಲುಪಿಸಿದ್ದಾರೆ. ಅದನ್ನು ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಅವರು ಸ್ವೀಕರಿಸಬೇಕಾಗಿ ವಿನಂತಿ. ಅದನ್ನು ನಮ್ಮ ಪಾಸ್ಟ್ PDG ಕೈಯಿಂದ ಕೊಡಬೇಕಾಗಿ ವಿನಂತಿ. ಇನ್ನೊಬ್ಬರು ಶರ್ಮಿಳಾ ಅಂತೇಳಿ ವಿಜಯ ಬ್ಯಾಂಕಲ್ಲಿ ಟೆಂಪರರಿ ಕೆಲಸ ಮಾಡ್ತಾಯಿದ್ದರು. ಮರ್ಜ್ ಆದಾಗ ಕೆನರಾ ಬ್ಯಾಂಕು ವಿಜಯ ಬ್ಯಾಂಕು ಮರ್ಜ್ ಆದಾಗ ಆ ಟೆಂಪರರಿ ಕೆಲಸದಲ್ಲಿ ಇರುವ ಶರ್ಮಿಳಾ ಅವರದ್ದು ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದರು. ಹಾಗೆ ಭಾಳ ಕಷ್ಟದಲ್ಲಿರುವ ಆ ಫ್ಯಾಮಿಲಿಗೆ ದಿನನಿತ್ಯ ಮುಂದುವರಿಸ್ಕೊಂಡು ಹೋಗೋದು ಭಾಳ ಕಷ್ಟದಲ್ಲಿ ನಡೆಸ್ತಾಯಿದ್ದರು. ಹಾಗಾಗಿ ಛೋಟಾ ಮ್ಯಾಂಗ್ಳೂರು ವತಿಯಿಂದ ಅವ್ರಿಗೂ ಕೂಡ ಒಂದು 12,000 ರೂಪಾಯಿನ ಚೆಕ್ಕನ್ನು ಕೊಟ್ಟು ಅವ್ರಿಗೊಂದು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ 12,000 ಚೆಕ್ಕನ್ನು ಅವ್ರಿಗೂ ನೀಡ್ತಾ ಇದ್ದಾರೆ. ಅದನ್ನು ಅವ್ರಿಗೂ ಬರಲಿಕ್ಕೆ ಆಗಲಿಲ್ಲ ಅಂತಿರೋ ಗೊತ್ತಾಯಿತು. ಹಾಗಾಗಿ ನಮ್ಮ ಮಾಜಿ ಸೆಕ್ರೆಟರಿ ಸಂದೀಪ್ ಮಹಾಲೆ ಅವರು ಬಂದು ಅದನ್ನು ನಮ್ಮ ರಾಜ್ಯಪಾಲರ ಕೈಯಿಂದ ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ಲಯನ್ಸ್ ಬಂಧುಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ. ನಮ್ಮ ಕ್ಲಬ್ಬಿನ ಸದಸ್ಯರಾದ ಲಯನ್ ದಿವಾಕರ್ ರವರ ಸುಪುತ್ರ, ಅವನು MITಯಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಪಾಸ್ ಔಟ್ ಆಗಿದ್ದಾನೆ. ಅವನಿಗೆ ಈ ಸಂದರ್ಭದಲ್ಲಿ ನಾನು ಆನರಿಂಗ್ ಮಾಡಬೇಕಂತ ಎಣಿಸಿದ್ದೆ. ಅವನು ಬರದ ಕಾರಣ ದಿವಾಕರ್ ಬಂದ ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರ್ತವ್ಯವನ್ನು ಪೂರೈಸಿದಂತಹ ಮಗನ ಸಾಧನೆಗೆ ತಂದೆಗೆ ಅತ್ಯಂತ ಹೆಮ್ಮೆಯ ವಿಷಯ. ಈ ಅತ್ಯಂತ ಹೆಮ್ಮೆಯ ವಿಷಯವನ್ನು ತಂದೆ ಬಂದು ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಈ ಒಂದು ಅಭಿಮಾನದ ಗೌರವವನ್ನು ಮಗನ ಸಾಧನೆಗಾಗಿ ಕೃತಾರ್ಥ ಭಾವದಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯರು ಲಯನ್ ದಿವಾಕರ್ ಬಗಂಬಿಲ ಇವರು
ಇವರು ಲಯನ್ಸ್ ಸೇವಾ ಚಟುವಟಿಕೆಗಳ ಜೊತೆಗೆ ಧಾರ್ಮಿಕ ಸೇವಾ ಚಟುವಟಿಕೆಗಳಲ್ಲೂ ಮುಂದುವರಿದವರು. ಅವರ ಧಾರ್ಮಿಕ ಸೇವಾ ಚಟುವಟಿಕೆಗಳ ಪೂಜೆಯ ಫಲವಾಗಿ ಮಗ ಬಂಗಾರದ ಪದಕದೊಂದಿಗೆ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿದ್ದಾನೆ. ಈ ಒಂದು ಸಾರ್ಥಕ ಸಂಭ್ರಮದಲ್ಲಿ ತಂದೆಯ ಸಾಧನೆಗೆ ಮಗನ ಸಾಧನೆಗೆ ತಂದೆಗೆ ಗೌರವದ ಅರ್ಪಣೆ. ಮಗನ ಪರವಾಗಿ ಅವರು ಈ ಗೌರವವನ್ನು ಛೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಪರವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರು, ಅಭಿಮಾನದ ರಾಜ್ಯಪಾಲರು ಲಯನ್ ವಸಂತ್ ಶೆಟ್ಟಿ MJF PMJF ಇವರಿಂದ ಸ್ವೀಕರಿಸಬೇಕಾಗಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸಾಧನೆಯ ಗೌರವ ಮಗನ ಪರವಾಗಿ ತಂದೆಗೆ ಅಭಿನಂದನೆಗಳು. ನಿಮ್ಮ ಮಗನ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ನಿಮಗೆ ಮತ್ತಷ್ಟು ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿ ಬದುಕಿನಲ್ಲಿ ಒದಗುವಂತಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ, ಸೇವಾ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತವರು ನಮ್ಮ ಸರ್ವಿಸ್ ಚೇರ್ಪರ್ಸನ್ ಲಯನ್ ಲಕ್ಷ್ಮಣ್ ಶೆಣಯ್ಯವರು. ಅವರು ಬಂದು ನಮ್ಮ ಗವರ್ನರ್ ಕೈಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದರೂ ಅವರ ಆ ಒಂದು ಸೇವಾ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ ವರ್ಷ ಪೂರ್ತಿ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಿಂದ ಹಿಡಿದು ಎಲ್ಲ ಚಟುವಟಿಕೆಗಳಿಗೂ, ನಮ್ಮ ಸೇವಾ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತವರು. ವಿಶೇಷವಾಗಿ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಬಗ್ಗೆ ಹೇಳುವುದಿದ್ರೆ, ಇವರೇ ಕೊಡುಗೆ ನೀಡಿದಂತಹ, ಅಂದರೆ ಇವರ ತಂದೆಯವರ ಕೊಡುಗೆ ನೀಡಿದಂತಹ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಜಾಗ, ಆ ಒಂದು ತಂದೆಯ ಸಾಧನೆಯನ್ನು ಮಗ ಮತ್ತಷ್ಟು ಮುಂದುವರಿಸ್ತಾ ನಮ್ಮೆಲ್ಲ ಸೇವಾ ಚಟುವಟಿಕೆಗಳಿಗೆ ಯಶಸ್ವಿಯಾಗಿ ಅತ್ಯಂತ ನಿರ್ಮಲ ಮನಸ್ಸಿನಿಂದ ಸೇವಾ ಸಹಾಯವನ್ನು ನೀಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ರಾಜ್ಯಪಾಲರಿಂದ ಇವರ ಸೇವಾ ಚಟುವಟಿಕೆಗಳಿಗೆ ಅಭಿಮಾನದ ಒಂದು ಗೌರವವಾಗಿ ಅವರಿಗೆ ಒಂದು ಪದಕದ ಆ ಒಂದು ಕೊಡುಗೆ. ವಂದನೆಗಳು ಲಯನ್ ಲಕ್ಷ್ಮಣ್ ಶೆಣೈ. ನಮ್ಮ ಬೆನ್ನೆಲುಬಿಗೆ ನಿಂತವರು ನಮ್ಮ ಚಾರ್ಟರ್ ಮೆಂಬರ್ ಆದ ಲಯನ್ ಬಾಲಕೃಷ್ಣ ಶೆಟ್ಟಿಯವರು. ಅವರು ಬಂದು ನಮ್ಮ ರಾಜ್ಯಪಾಲರ ಕೈಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪರಿಸರದಲ್ಲಿ ಸರಿಸುಮಾರು 30-35 ವರ್ಷಗಳಿಗೂ ಕಾಲ ಅವರು ಎಲ್ಲರಿಗೂ ಪರಿಚಿತರು. ತಮ್ಮ ಆ ಒಂದು ಔಷಧೀಯ ವ್ಯವಹಾರದ ಜೊತೆಗೆ ಛೋಟಮಂಗಳೂರು ಲಯನ್ಸ್ ಕ್ಲಬ್ ಎನ್ನುವಂತಹ ಈ ಸಂಸ್ಥೆಗೆ ಸ್ಥಾಪನೆಗೆ ಕಾರಣರಾಗಿ ಈ ಕ್ಲಬ್ಬಿನ ನಿರಂತರ ಅಭಿವೃದ್ಧಿಯಲ್ಲಿ ತನ್ನ ಸೇವಾ ಯೋಜನೆಗಳಿಗೆ ಕೊಡುಗೆಯನ್ನು ನೀಡುವವರು ಲಯನ್ BB ಶೆಟ್ಟಿಯವರು. ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ ಇವರಿಗೂ ಕೂಡ ನಮ್ಮ ಛೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಪರವಾಗಿ ರಾಜ್ಯಪಾಲರಿಂದ ಅಭಿಮಾನದ ಶಾಲು ಗೌರವದೊಂದಿಗೆ ಪಿನ್ನಿನ ಪದಕ. ವಂದನೆಗಳು ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ. ನಿಮ್ಮ ಈ ಒಂದು ಸೇವಾ ಯೋಜನೆ ನಿರಂತರವಾಗಿ ಸಮಾಜಕ್ಕೆ, ಲಯನ್ಸ್ ಕ್ಲಬ್ಬಿಗೆ ಸಿಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ವಂದನೆಗಳು ರಾಜ್ಯಪಾಲ. ಒಬ್ಬರು ನಮಗೆ ಸದಾ ಸೇವಾ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಆಗಿ ನಿಂತವರು ಲಯನ್ ವಿದ್ಯಾಧರ್ ಶೆಟ್ಟಿಯವರು. ಅವರು ಕೂಡ ಬಂದು ನಮ್ಮ ಗವರ್ನರ್ ಕೈಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಸೀನಿಯರ್ ಮೆಂಬರ್ ನಮಗೆ ಬೆನ್ನೆಲುಬಾಗಿ ನಿಂತವರು ಲಯನ್ ಡಾಕ್ಟರ್ ರವಿವರ್ಮ ಆಳ್ವಾರು. ಅವರು ಬಂದು ನಮ್ಮ ರಾಜ್ಯಪಾಲರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು. ಆಳ್ವ ನಮ್ಮ ಹಿರಿಯ ಸದಸ್ಯರಲ್ಲಿ ಮತ್ತೋರ್ವರು. ಈಗಾಗಲೇ ನಮ್ಮ ಹಿರಿಯ ಸದಸ್ಯರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನು ನಡೆಸಿಕೊಟ್ಟವರು. ನಮ್ಮ ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಿಗೆ, ಸೇವಾ ಯೋಜನೆಗಳಿಗೆ ನಿರಂತರ ಸಹಾಯ ನೀಡುವವರು. ಅವರಿಗೆ ನಮ್ಮ ಅಭಿಮಾನದ ಶಾಲಿನ ಗೌರವದೊಂದಿಗೆ ನಮ್ಮ ಜಿಲ್ಲಾ ರಾಜ್ಯಪಾಲರು ಪದಕದ ಗೌರವವನ್ನು ನೀಡುವ ಮೂಲಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅವರ ಸೇವಾ ಕಾರ್ಯಕ್ರಮಗಳು ನಿರಂತರವಾಗಿ ಸಮಾಜಕ್ಕೆ ಸಿಗಲಿ, ಲಯನ್ಸ್ ಕ್ಲಬ್ಬಿಗೆ ಅವರ ಸಹಾಯ ಸಿಗಲಿ ಎನ್ನುವಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕ್ಲಬ್ಬಿಗೆ ಕಳೆದ ಸಲ ಬಂದು ನಮ್ಮ ಒಂದು ಆರ್ಥಿಕ ಸಹಕಾರವನ್ನು ಬಯಸಿದ್ದಾರೆ. ಅವರ ಗಂಡನಿಗೆ ಕೆಲಸಕ್ಕೆ ಹೋಗಲಾಗುವುದಿಲ್ಲ, ಮಗನೂ ಸಹ ಹುಷಾರಿಲ್ಲ, ಮಗಳು ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಒಂದು ಕಿಂಚಿತ್ ಸಹಾಯವನ್ನು ಕೊಡ್ತಾ ಇದ್ದೇನೆ. ನಮ್ಮ ಜಿಲ್ಲಾ ರಾಜ್ಯಪಾಲರು ಇದನ್ನು ಅರೆಗೆ ಸೇವಾ ಯೋಜನೆ ಕೊರೊಂದುಲೇರು ಆ ಒಂಜಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ನಮ್ಮ ಕೊರ್ಪಿನವು ಕುಂಚಿತ್ತು ಆ ದೇವರ ಅರೆಗೆ ನನಲಾತ ಸಹಾಯನ ಕೊರಡಿಗೆ ಅನುಗ್ರಹ ಕೊರಡು ಬಣ್ಣದು ಸೊಲ್ಮೆ ಸಂದ ಒಂದು ವಂದನೆಗಳು ಮಲ್ಲಿಕಾ ಎಸ್ ಭಂಡಾರಿ ಅವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಇಂದಿನ ಕಾರ್ಯಕ್ರಮದ ಕೇಂದ್ರ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಜಿಲ್ಲಾ ರಾಜ್ಯಪಾಲರಾಗಿ ಮೊನ್ನೆ ತಾನೇ ಅಧಿಕಾರವನ್ನು ಸ್ವೀಕರಿಸಿ ಇದೀಗ ಮೊದಲ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ ನಡೆಸಿಕೊಡುತ್ತಿರುವಂತಹ ನಮ್ಮ ಆತ್ಮೀಯ ಅಭಿಮಾನದ ರಾಜ್ಯಪಾಲರು ಲಯನ್ ವಸಂತ್ ಕುಮಾರ್ ಶೆಟ್ಟಿ PMJF ಇವರ ಪರಿಚಯವನ್ನು ನಮಗೆ ನೀಡಲಿಕ್ಕಿದ್ದಾರೆ ನಮ್ಮ ಹಿರಿಯ ಸದಸ್ಯರು ಲಯನ್ ಸಂದೀಪ್ ಹೆಗ್ಡೆ. Good evening everyone.
dear presiding officers of today's function, and the President of the club, Lion Mallika Bandari, today's chief guest, beloved Lion Vasant Kumar Shetty, PMJF, and the First Lady of District, Lion Divya Vasant Shetty, VDG, Dr. Melvin D'Souza, MJF, District Cabinet Secretary, Lion Shashidhar Marla, MJF, District Cabinet Secretary, Lion Srinivas Melkar, MJF, RC, Lion Manohar, PDG, Dr. Geet Prakash, MJF, and other leaders seated on the dais, members of our club, Lion members of our club and friends, invited guests. We, however, deem to proud our privilege that our club is walking away with honor of being the first club in the district to host DG visit in the Lionistic year. Having said that, I must admit that fact that is my proud privilege to given the opportunity to introduce our beloved DG. Education and exposure certainly makes a great difference in our lifestyle and personalities. This is very much evident in the charming the first couple of our district 317D, Lion District Governor, PMBS, Vasant Kumar Shetty is a mechanical engineer, BE, MBA. He has abundant and exposure to the life in Maharashtra and Gujarat while working for Acme Construction Machinery Manufacturing Industries for 4 years in Mumbai and 1 year in its subsidiary Anand Gujarat at a very young age of 21 years. His spouse is the First Lady of the district, Dr. Divya Vasant Shetty. Too, he is a research scholar in chemistry and is presently working in St. Aloysius College as an assistant professor in the postgraduate department of chemistry. Vasant Shetty was born on 7th April 1974 in a respected Bunt family in Kidiyur, Udupi. He is the third among the 5 children of Sri Timmappa Shetty and Srimati Gulabi Shetty, with the 2 elders and 1 younger brother, 1 younger sister. After a service in North for 5 years, he moved on his native place, Udupi, and joined the Life Insurance Corporation of India as a development officer. His marketing skill kept pushing him upward and the rose became a very successful senior business associate. He was tied wedlock of 10th July 2005 and the couple he is blessed with 2 cute children, a boy and girl, Dhruva and Dhimai, studying in 9th and 1st standard. An energetic Lion Vasant is a man of few words, unassuming but ever smiling. He is a role model of enlightened leadership. Joining Lions Club Buntwal in 2004, he actively involved himself and took up a very responsibility offered to him at the club and the district level, contributing his share of the time of the treasurer, and became a president of the club twice and rolled enough as a zone chairperson, region chairperson, and a district global membership team coordinator, district global leadership team coordinator, etc. And it capped to it all, he has made a district cabinet secretary by post district governor. MJF Lion Harish was honored as the Lion of the Year 2017 and 18. These are the few major positions of involvement of all and sundry, including a fundraising project of his club, which brought him award after awards. He was also able secretary for Bunt Sangha Buntwal for 3 years. His philosophy is revealed by the choice of his theme slogan, inspired to share the happiness. However, our governor is inspired is that each one of us be self-motivated and determined to
do our best. Unless we inspire, we cannot inspire others. Let us join and hands to reach our goal. Long live Lionism. Thank you. ವಂದನೆಗಳು ಲಯನ್ಸ್ ಸಂದೀಪ್ ಹೆಗ್ಡೆ ಅವರಿಗೆ ಅತ್ಯಂತ ಸೊಗಸಿನ ಮಾತುಗಳ ಮೂಲಕವಾಗಿ ಅತ್ಯಂತ ವಿವರವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರ ಪರಿಚಯವನ್ನು ಸಭೆಗೆ ಮಾಡಿಕೊಟ್ಟಿದ್ದೀರಿ. ವಸಂತ ಕಾಲವೆನ್ನುವುದು ಬದುಕಿನಲ್ಲಿ ಬರಲೇಬೇಕು. ವಸಂತ ಕಾಲ ಬಂದಾಗ ಕೋಗಿಲೆಯೊಂದು ಬೆಳೆಯಲೇಬೇಕು. ಅಂತಹ ವಸಂತ ಕಾಲ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ ಇಂದು ಬಂದೊದಗಿದೆ ಅಂತ ಹೇಳಿದರೂ ತಪ್ಪಾಗಲಾರದು. ವೃತ್ತಿಯಲ್ಲಿ ಯಂತ್ರೋಪಕರಣಗಳ ವೈದ್ಯರಾಗಿ ಸಹಧರ್ಮಿಣಿಯಾಗಿ ಬದುಕಿಗೆ ಕೆಮಿಸ್ಟ್ರಿಯನ್ನು ದಿವ್ಯವಾಗಿ ಸೇರಿಸಿಕೊಂಡು ಜಿಲ್ಲಾ ರಾಜ್ಯಪಾಲರಾಗಿ ಅತ್ಯಂತ ಸೊಗಸಿನ ಒಳ್ಳೆಯ ಸೇವೆಯನ್ನು ನೀಡುತ್ತಿರುವಂತಹ ಲಯನ್ ವಸಂತ್ ಕುಮಾರ್ ಶೆಟ್ಟಿ PMJF ಈಗ ತಮ್ಮ ಮಾತುಗಳಿಗಾಗಿ ನಮ್ಮ ಕಿವಿ. ಜಿಲ್ಲೆಯ 28 ವರ್ಷಗಳ ಇತಿಹಾಸ ಇರುವಂಥ ಜಿಲ್ಲೆಯ ಹೆಮ್ಮೆಯ ಕ್ಲಬ್ಗಳಲ್ಲಿ ಒಂದಾದಂಥ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರಾದಂಥ ಮಲ್ಲಿಕಾ ಭಂಡಾರಿ ಅವರೇ, ಮಾಜಿ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಗೀತ್ ಪ್ರಕಾಶ್ ಅವರೇ, ಎರಡನೇ ಉಪರಾಜ್ಯಪಾಲರಾದಂಥ ಡಾಕ್ಟರ್ ಮೆಲ್ವಿನ್ ಡಿಸೋಜ ಅವರೇ, ಕ್ಯಾಬಿನೆಟ್ ಸೆಕ್ರೆಟರಿ ಶಶಿಧರ್ ಮಾರ್ಲಾರೆ, ಕ್ಯಾಬಿನೆಟ್ ಟ್ರೆಸರರ್ ಶ್ರೀನಿವಾಸ್ ಪೂಜಾರಿ ಅವರೇ, ಪ್ರಾಂತೀಯ ಅಧ್ಯಕ್ಷರಾದಂಥ ಮನೋರಂಜನ್ ಕರಾಯ್ ಅವರೇ, ಜಿಲ್ಲಾ ಇವತ್ತಿನ ಈ ಕಾರ್ಯಕ್ರಮ ಆಗಬೇಕಾದ್ರೆ ಅಧ್ಯಕ್ಷರಷ್ಟೇ ಕೆಲಸ ಮಾಡಿದವರು ನಮ್ಮ ಗವರ್ನರ್ ಕೋಆರ್ಡಿನೇಟರ್ ಅಂತ ಮೊಯ್ದೀನ್ ಕುನ್ನಿ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಲಿಯೋ ಅಧ್ಯಕ್ಷರಾದಂಥ ಜಿಲ್ಲಾ ಲಿಯೋ ಅಧ್ಯಕ್ಷರಾದಂಥ ಕವನ್ ಕುಬೆ ಅವರವರೇ, ಕಾರ್ಯದರ್ಶಿ ಗೀತಾ ಹೆಗ್ಡೆ ಅವರೇ, ಕೋಶಾಧಿಕಾರಿ ಚಂದ್ರಿಕಾ ರೈ ಅವರೇ, ಲಿಯೋ ಪದಾಧಿಕಾರಿಗಳೇ, ಸೇರಿರುವ ಲಯನ್ಸಿನ ನೆರೆಯ ಕ್ಲಬ್ಬಿನ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಜಿಲ್ಲಾ ಕ್ಯಾಬಿನೆಟ್ನ ಸದಸ್ಯರೇ, ಎಲ್ಲ ಲಯನ್ಸ್ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಮೊದಲಿಗೆ ನಾನು ಸಂದೀಪ್ ಹೆಗ್ಡೆ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನನ್ನನ್ನು ಈ ಸಭೆಗೆ ಅತ್ಯಂತ ಚೊಕ್ಕಾಗಿ ಪರಿಚಯಿಸಿದ್ದೀರಿ, ಅದಕ್ಕಾಗಿ ನಾನು ಮನದಾಳದಿಂದ ವಂದಿಸ್ತೇನೆ. ಲಯನ್ಸ್ ಕ್ಲಬ್ ಚೋಟಮಂಗಳೂರು, ಲಿಯೋ ಮತ್ತು ಲಯನ್ಸ್ ಎರಡೂ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದೆ ಜಿಲ್ಲೆಯಲ್ಲಿ. ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿದ್ದರೂ ಸಹ ಅಧ್ಯಕ್ಷರಿಗೆ ಮತ್ತು ಅವರಿಗೆ ಅವರದೇ ಆದ ಈ ಸಂದರ್ಭದಲ್ಲಿ, ಯಾಕೆಂದರೆ ಚೋಟಮಂಗಳೂರಿನ ಅಧ್ಯಕ್ಷರು ಆದಾಗ ಮಲ್ಲಿಕಾ ಭಂಡಾರಿ ಅವರಿಗಿದ್ದ ಸವಾಲುಗಳು ಏನನ್ನೋದು ಅತ್ಯಂತ ನಮಗೆ ಗೊತ್ತಿದೆ ಜಿಲ್ಲೆಯ ನಾಯಕರಿಗೆ. ಯಾಕೆಂದರೆ ಕಳೆದ ವರ್ಷ ಸಹ ಸೆಕ್ರೆಟರಿ ಆಗಿದ್ದರು, ಅದರ ಹಿಂದಿನ ವರ್ಷ ಬೇರೆ ಪದಾಧಿಕಾರಿಯಾಗಿದ್ದರು. ಹೀಗೆ ನಿರಂತರವಾಗಿ ಕ್ಲಬ್ಬಿಗೆ ಸೇವೆಯನ್ನು ಸಲ್ಲಿಸ್ತಿರುವವರು ಮಲ್ಲಿಕಾ ಭಂಡಾರಿ ಅವರು. ಕಳೆದ ವರ್ಷ ಬೇರೆಯವರ ಅಧ್ಯಕ್ಷರಾಗಬೇಕಿತ್ತು, ಸಂದರ್ಭಕ್ಕೆ ನಾಯಕತ್ವ ನೀಡಿದವರು ಈ ವರ್ಷದ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಅವರು. ಕಳೆದ 3 ತಿಂಗಳಲ್ಲಿ ಈ ಕ್ಲಬ್ಗೆ ಅತ್ಯುತ್ತಮ ನಾಯಕತ್ವ ನೀಡಿದ್ದಾರೆ. ಕ್ಲಬ್ಬನ್ನು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕವಾಗಿ ನಡೆಸಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ಜಿಲ್ಲೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಂಧುಗಳೇ, 3 ತಿಂಗಳು ಈ ಲಯನ್ಸ್ ವರ್ಷದಲ್ಲಿ ಈಗಾಗಲೇ ಮುಗಿಯಿತು. ಹಾಗೆ 3 ತಿಂಗಳ ನಂತರ ಜಿಲ್ಲೆಯ ರಾಜ್ಯಪಾಲನಾಗಿ ನನಗೆ ಪ್ರಥಮವಾಗಿ ಒಂದು ಕ್ಲಬ್ಬಿನಲ್ಲಿ ಅಧಿಕೃತ ಭೇಟಿಯ ಕಾರ್ಯಕ್ರಮವನ್ನು ನಡೆಸುವಂಥ ಅವಕಾಶ ಚೋಟಮಂಗಳೂರಿನ ನೀವೆಲ್ಲ ನೀಡಿದ್ದೀರಿ. ಅದಕ್ಕಾಗಿ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮ್ಮೆಲ್ಲರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಒಂದು ಅಧಿಕೃತ ಭೇಟಿಯ ಕಾರ್ಯಕ್ರಮಗಳಿಂದ ಒಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ನಮಗೆ ಏನು ಜಿಲ್ಲೆಯ ನಾಯಕನಾಗಿ ಹೇಳಲಿಕ್ಕೆ ಇರುತ್ತೆ, ಅದರ ಒಂದು ಅವಕಾಶ ಈ ಸಂದರ್ಭದಲ್ಲಿ ಬರ್ತದೆ. ಅದನ್ನು ಚೋಟಮಂಗಳೂರಿನ ಮೂಲಕ ಈ ವರ್ಷದ ಒಂದು ನಮ್ಮ ಯಾತ್ರೆ ಪ್ರಾರಂಭವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ, ನಮ್ಮೊಂದಿಗೆ ಬೇರೆಯವರದ್ದು ಸಹ ಯಾತ್ರೆ ಪ್ರಾರಂಭ ಆಗ್ತದೆ. ಯಾಕೆಂದರೆ ಇದು ಜಿಲ್ಲೆಯಲ್ಲಿ ನಾಯಕತ್ವದಲ್ಲಿ ಅನಿವಾರ್ಯ. ನಮ್ಮದೊಟ್ಟಿಗೆ ನಮ್ಮೊಂದಿಗೆ ಕೆಲವರಿಗೆ ಬರಲಿಕ್ಕೆ, ವೇದಿಕೆಯಲ್ಲಿರೋರಿಗೆ ಕೆಲವರಿಗೆ ಬರಲಿಕ್ಕೆ ಇರ್ತದೆ. ಅದರೊಟ್ಟಿಗೆ ಮುಂದಿನ ದಿನಗಳಲ್ಲಿ ನಾಯಕರಾಗಲಿಕ್ಕಿರುವವ್ರಿಗೆ ಸಹ ನಮ್ಮೊಂದಿಗೆ ಬರಲಿಕ್ಕೆ ಇರ್ತದೆ. ಹಾಗೆ ಇವತ್ತು ಚೋಟಮಂಗಳೂರಿನ ಮೂಲಕ ನಮ್ಮ ಈ ವರ್ಷದ ತಿರುಗಾಟ ಶುರುವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಅವಕಾಶವನ್ನು ಚೋಟಮಂಗಳೂರಿನ ಮೂಲಕ ಇವತ್ತು ಆಗಿದೆ. ಬಂಧುಗಳೇ, ಲಯನಿಸಮ್ 104ನೇ ವರ್ಷದಲ್ಲಿ ಒಂದು ಸೆಂಚುರಿಯನ್ನು ಮುಗಿಸಿ ಇನ್ನೊಂದು ಶತಮಾನದೆಡೆಗೆ ಮುನ್ನಡೀತಾ ಇದೆ. ಕಳೆದ ಶತಮಾನದಲ್ಲಿ ನಾವೇನೆಲ್ಲ ಕೆಲಸ
ಮಾಡುತ್ತಾ ಇದ್ದೆವೋ ಅದು ಈ ಶತಮಾನಕ್ಕೆ ಎಷ್ಟು ರಿಲೆವೆಂಟ್ ಅನ್ನುವುದನ್ನು ಸಹ ನಾವು ಆಲೋಚಿಸಬೇಕಾಗಿದೆ. ಯಾಕೆಂದರೆ ಹಿಂದೆ ಮಾಡ್ತಾ ಇರುವಂಥ ಸೇವಾ ಕಾರ್ಯಕ್ರಮಗಳು ಇವತ್ತು ಎಷ್ಟೋ ಕಾರ್ಯಕ್ರಮಗಳು ಅಗತ್ಯ ಇಲ್ಲದ ಮಟ್ಟಕ್ಕೆ ಹೋಗಿರ್ತದೆ. ಹಾಗಿರುವಾಗ ನಮ್ಮ ಕಾರ್ಯಕ್ರಮಗಳಲ್ಲಿ ಸಹ ಬದಲಾವಣೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಕಳೆದ 20 ವರ್ಷದ ಹಿಂದೆ ನಾವು ಹೀಗೆ ಮಾಡ್ತಾಯಿತ್ತು, ಈಗೂ ಸಹ ಹಾಗೇ ಮಾಡಬೇಕಂತೇಳಿ ಏನೂ ಇಲ್ಲ. ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳ್ತದೆ ಏನಂದರೆ ಮೈ ಕ್ಲಬ್ ಮೈ ವೇ. ಮೈ ಕ್ಲಬ್ ಮೈ ವೇ ಅಂತ ಹೇಳಿದರೆ ಅದರ ಅರ್ಥ ನನಗೆ ಬೇಕಿದ್ದಾಗೆ ಮಾಡೋದಂತಲ್ಲ. ಎಲ್ಲರೂ ಕ್ಲಬ್ಬಿನ ಸದಸ್ಯರು ಎಲ್ಲರೂ ಒಂದು ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡಿದರೆ ಅದನ್ನು ಬೇರೆ ಕ್ಲಬ್ಬಿನಲ್ಲಿ ಹಾಗೆ ಇಲ್ಲ ಅಂತೇಳಿ ನಾವು ಮಾಡಬಾರ್ದು ಅಂತೇಳಿ ಏನೂ ಇಲ್ಲ. ಆದರೆ ಅದರ ಅರ್ಥ ಮೈ ಕ್ಲಬ್ ಮೈ ವೇ ಅಂತ ಹೇಳಿದರೆ ಅಧ್ಯಕ್ಷರಿಗೆ ಹೇಗೆ ಬೇಕು ಹಾಗೆ ನಡೆಸೋದಲ್ಲ, ಕಾರ್ಯದರ್ಶಿಗೆ ಹೇಗೆ ಬೇಕು, ಗವರ್ನರ್ಗೆ ಹೇಗೆ ಬೇಕು ಹಾಗೆ ಅಲ್ಲ. ಮೈ ಕ್ಲಬ್ ಮೈ ವೇ ಅಂತ ಹೇಳಿದರೆ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಒಂದು ಕಡೆಯಲ್ಲಿ ಕೂತು ಆಲೋಚಿಸಿದಾಗ ಹಿಂದೆ ನಾವು ಹೀಗೆ ಮಾಡ್ತಾಯಿತ್ತು, ಮುಂದೆ ಸಹ ಅದು ಮಾಡಬೇಕಾ ಅನ್ನುವ ಆಲೋಚನೆಯನ್ನು ಮಾಡಿದಾಗ ಯಾವುದೆಲ್ಲ ಬೇಡ ಅನ್ನಿಸ್ತದೋ ಅದನ್ನು ಕಟ್ ಮಾಡ್ಬೋದು. ಅದಕ್ಕೆ ಹೇಳೋದು ಮೈ ಕ್ಲಬ್ ಮೈ ವೇ ಅಂತ. ಕೆಲವು ಕಡೆಯಲ್ಲಿ ಲಯನ್ಸ್ ಕ್ಲಬ್ಬಿನಲ್ಲಿ ಈ ಥರ ಮೀಟಿಂಗ್ನಿಂದ ಶುರುವಾಗೋದಿಲ್ಲ. ಫಸ್ಟಿಗೆ ಊಟ ಶುರುವಾಗ್ತದೆ, ಆಮೇಲೆ ಊಟದೊಟ್ಟಿಗೆ ಅವ್ರಿಗೇನೆಲ್ಲ ಬೇಕು ತಗೊಂಡು ಬಂದು ಮೀಟಿಂಗ್ನಲ್ಲಿ ಕೂತ್ಕೊಳ್ತಾರೆ. ಅದು ಆ ದೇಶದ ಸಂಪ್ರದಾಯ. ಅಲ್ಲಿ ಅದು ಆಗ್ತಾಯಿದೆ ಅಂತೇಳಿ ಇಲ್ಲಿ ಆಗಬೇಕಂತಿಲ್ಲ. ಆದರೆ ಅರ್ಥ ಏನಂತ ಹೇಳಿದರೆ ಮೈ ಕ್ಲಬ್ ಮೈ ವೇ ಅಂತ ಹೇಳಿದರೆ ನಮಗೆ ಏನು ಒಳ್ಳೆಯದು ಅನ್ನಿಸ್ತದೆ ಅದನ್ನು ಕ್ಲಬ್ಬಿನಲ್ಲಿ ಅಳವಡಿಸಿಕೊಳ್ಳೋದು. ಹಾಗಾಗಿ ಹಿಂದಿನ ಸಂಪ್ರದಾಯಗಳು ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡೋದು ಅತ್ಯಂತ ಅಗತ್ಯ. ಆದರೂ ಸಹ ಇವತ್ತಿಗೇನು ಅಗತ್ಯ ಇದೆ, ಸೇವಾ ಕಾರ್ಯಕ್ರಮಗಳಾಗಲಿ ಅಡ್ಮಿನಿಸ್ಟ್ರೇಷನ್ ಆಗಲಿ, ನಮಗೆ ಇವತ್ತು ಏನು ಅಗತ್ಯ ಇದೆ ಅದನ್ನು ಅಳವಡಿಸಿಕೊಂಡು ಜಿಲ್ಲೆಯನ್ನು ಮತ್ತು ಕ್ಲಬ್ಬನ್ನು ಸುದೃಢವಾಗಿ ಬೆಳೆಸುವ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇವತ್ತು ನಮ್ಮ ಸ್ಲೋಗನ್ ಶೇರ್ ಹ್ಯಾಪಿನೆಸ್ ಮತ್ತು ಇನ್ಸ್ಪೈರ್. ಶೇರ್ ಹ್ಯಾಪಿನೆಸ್ ಅಂತ ಹೇಳಿದರೆ ನೀವು ಖುಷಿಯಾಗಿರಿ. ಈಗ ಮಲ್ಲಿಕ ಭಂಡಾರಿ ನೋಡಿ, ಅವರು ಎಷ್ಟು ಬ್ಯುಸಿಯಾಗಿದ್ದಾರೆ ಅಂತ ಹೇಳಿದರೆ ಕೆಲವೊಮ್ಮೆ ಅನ್ನಿಸ್ತದೆ ಅಷ್ಟು ಬ್ಯುಸಿ ಇರಬಾರ್ದು ಅಂಥೇಳಿ. ಆದರೆ ಕೆಲವೊಮ್ಮೆ ಏನಂತ ಹೇಳಿದರೆ ಅವರೆಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋದ್ರಿಂದ ಅವರಿಗೆ ಅನಿವಾರ್ಯವಾಗಿ ಮಾಡಲೇಬೇಕು ಅನ್ನಿಸ್ತದೆ. ಆದರೆ ಕೆಲವೊಮ್ಮೆ ಜವಾಬ್ದಾರಿಗಳನ್ನು ಎಲ್ಲರೂ ಸಹ, ನಾನು ಆಗ BODಯಲ್ಲಿ ಸಹ ಹೇಳಿದೆ, ಅಧ್ಯಕ್ಷರು ಒಬ್ಬರದ್ದು ಜವಾಬ್ದಾರಿ ಅಲ್ಲ, ಸದಸ್ಯರ ಎಲ್ಲರದ್ದು ಜವಾಬ್ದಾರಿ. ನಾವು ಹೇಳ್ತೇವೆ ಅವರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತೇಳಿ, ಆದರೆ ನಾವು ಹೇಗೆ ಮಾಡಬೇಕು ಅನ್ನೋದು ಸಹ ನಾವು ಆಲೋಚಿಸಬೇಕು. ಯಾಕೆಂದರೆ ಅಧ್ಯಕ್ಷರು ಕ್ಲಬ್ಬಿನ ಸಿಂಬಲ್. ಅಧ್ಯಕ್ಷರು ಏನು ಮಾಡ್ತಾರೆ ಅದು ಕ್ಲಬ್ಬಿನ ಎಲ್ಲ ಸದಸ್ಯರ ಏನು ಇನ್ನೂ ಇದಿದೆ ಅದು ಅಲ್ಲಿ ಸಿಂಬಲ್ ಆಗಿ ಕಾಣ್ತದೆ. ಹಾಗಾಗಿ ಭಾಷಣ ಮಾಡೋದು ಮೈಕಲ್ಲಿ ನಿಂತು ಹೇಳಲಿಕ್ಕೆ ಭಾರಿ ಸುಲಭ, ಆದರೆ ಅದನ್ನು ನಾನು ಆ ಸ್ಥಾನದಲ್ಲಿದ್ದಾಗ ಏನು ಮಾಡ್ತೇನೆ ಅದು ಮುಖ್ಯ. ಹಾಗಾಗಿ ಕೃತಿಗೂ ಮಾಡುವ ಕೆಲಸಕ್ಕೂ ಹೇಳುವ ಮಾತುಗಳಿಗೂ ಸಾಮರ್ಥ್ಯ ಬಂದಾಗ ನಾಯಕತ್ವಕ್ಕೆ ಅರ್ಥ ಬರ್ತದೆ. ಸೇವೆಗೆ ನಮಗೂ ನಿಮಗೆ ಎಲ್ರಿಗೂ ಅವಕಾಶ ಇದೆ. ಸೇವೆ ಮಾಡುವ ಅವಕಾಶ ಕೆಲವೊಂದು ಜನರಿಗೆ ಮಾತ್ರ. ಈ ದೇಶದಲ್ಲಿ 130 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದೆ. ಆದರೆ ಲಯನ್ಸ್ ಕ್ಲಬ್ಬಿನಲ್ಲಿ ಸದಸ್ಯರಿರುವುದು ಭಾರತದಲ್ಲಿ 4.5 ಲಕ್ಷದಷ್ಟು ಜನ. ಅದೇ ಥರ ರೋಟರಿ ಸಂಸ್ಥೆಯಲ್ಲಿ JCಯಲ್ಲಿ ಇರ್ಬೋದು, ಮತ್ತು ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ಹಾಗೆ ಎಲ್ಲರೂ ಸೇವೆಯ ಮನಸ್ಸಿನಲ್ಲಿ ಇಲ್ಲ. ಎಲ್ರಿಗೂ ಆ ಅವಕಾಶ ಸಹ ಸಿಕ್ಕಿರಲಿಕ್ಕಿಲ್ಲ. ಈಗ ಹಿರಿಯರಾದ ಲಕ್ಷ್ಮಣ್ ಶೆಣೈ ಅವರಿದ್ದಾರೆ, ಅವರು ನನಗೆ ಹೇಳಲಿಕ್ಕೆ ಮರೆತೋಯ್ತು. ಇವತ್ತಿನ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅವರ ಮನೆಗೆ ಕರ್ಕೊಂಡು ಹೋದರು, ಆಶ್ರಮಕ್ಕೆ ಕರ್ಕೊಂಡು ಹೋದರು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು, ಆಮೇಲೆ ಅವರ ಹೆಲ್ತ್ ಸೆಂಟರ್ಗೆ ಕರ್ಕೊಂಡು ಹೋಗಿದ್ದಾರೆ. ಅವರ ಮನೆಯಲ್ಲಿ ಲಕ್ಷ್ಮಣ್ ಶೆಣೈ ಅವರ ಮನೆಯಲ್ಲಿ ಉಪಹಾರದ ವ್ಯವಸ್ಥೆ ಆಗಿದೆ. ಮನೆಯಲ್ಲಿ ಅವರೇ ಮಾಡಿದ್ದು, ಪ್ರೀತಿಯಿಂದ ಹಂಚಿದ್ದು. ಇದು ಖುಷಿಯನ್ನು ನನಗೆ ಬೇಡ ಅಂತ ಹೇಳ್ತಾ ಇದ್ದೆ, ಅವರೇ ನೀವು ತಿಂದಿದ್ದರೆ ನನಗೆ ಬೇಜಾರಾಗ್ತದೆ ಅಂತೇಳಿ. ಆ ಥರದ ಒಂದು ಪ್ರೀತಿ ವಿಶ್ವಾಸ ಈ ಲಯನಿಸಮ್ ನೀಡಿದಾಗ ನಮಗೆ ಬೇರೆ ಹೇಳಲಿಕ್ಕೆ ಏನು ಇಲ್ಲ. ಅದೇ ಪ್ರೀತಿಯನ್ನು, ಹ್ಯಾಪಿನೆಸ್ಸನ್ನು, ಅವರಲ್ಲಿ ಇರುವಂಥ ಖುಷಿ ಇನ್ನೊಬ್ಬರಿಗೆ ಏನಾದರೂ ಕೊಟ್ಟಾಗ ಅವರಿಗೆ ಆಗುವಂಥ ಖುಷಿ ನೀವು ತಿನ್ನಬೇಕು. ಅವ್ರು ಹೇಳಿದ್ರು, ನಾನು ಇವತ್ತು ಸಂಕಷ್ಟ, ನಾನು ಸಹ ರಾತ್ರಿವರೆಗೆ ತಿನ್ನುವುದಿಲ್ಲ, ಆದರೆ ನೀವು ನಮ್ಮ ಅತಿಥಿ, ನೀವು ತಿನ್ನಬೇಕಂತೇಳಿ. ಅದು ಪ್ರೀತಿ, ಅದು ಹ್ಯಾಪಿನೆಸ್. ಆ ಹ್ಯಾಪಿನೆಸ್ ನನ್ನ ಒಳಗೆ ಇದ್ದಾಗ ಮಾತ್ರ ಆ ಖುಷಿಯನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯ. ನಾನೇ 100 ಸಮಸ್ಯೆಯಲ್ಲಿದ್ದರೆ ನನ್ನ ಸೇವೆಗೆ ಏನು ಅರ್ಥ ಬರ್ತದೆ ಹೇಳಿ. ಹಾಗಾಗಿ ನಾನು ಅಂಥ ಹಿರಿಯರನ್ನು ಈ ಸಂದರ್ಭದಲ್ಲಿ ಕೋಟ್ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅಂಥ
ಆ ಸೇವೆಯಲ್ಲಿ ಅವರ ಇನ್ವಾಲ್ವ್ಮೆಂಟು, ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಬೇರೆ ಎಲ್ಲ ಹಿರಿಯರು ಇವತ್ತು ವೇದಿಕೆಯಲ್ಲಿ ಕರೆದು ಯಾರಿಗೆಲ್ಲ ಗುರುತಿಸಿದ್ದಾರೆ ಎಲ್ಲರಿಗೂ ನಾನು ಹೇಳ್ತೇನೆ, ಲಯನಿಸಮ್ ಇದೊಂದು ಅವಕಾಶದಲ್ಲಿ ನಾವೊಂದು ಸಣ್ಣದು ಅಥವಾ ದೊಡ್ಡದು ಸೇವೆಯಲ್ಲಿ ಸಣ್ಣ ದೊಡ್ಡದು ಅಂತಿಲ್ಲ, ನಮಗೇನು ತೃಪ್ತಿ ಅನ್ನಿಸ್ತದೆ ಅಂಥ ಸೇವೆಯನ್ನು ಸಮಾಜದ ಅಗತ್ಯದಲ್ಲಿರುವವರಿಗೆ ನೀಡುವ ಅಂತ ಹೇಳ್ತಾ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಕಾರ್ಯಕ್ರಮಗಳು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗುವಂತೆ ಇರಲಿ ಅಂತ ಹಾರೈಸ್ತಾ, ನಮ್ಮ ಜಿಲ್ಲೆಯ 2 ದೊಡ್ಡ ಕಾರ್ಯಕ್ರಮಗಳು ಸ್ವಲ್ಪ ದಿನಗಳಲ್ಲಿ ಬರಲಿಕ್ಕಿದೆ. ನವಂಬರ್ 6ಕ್ಕೆ ಜಿಲ್ಲೆಯ ದೀಪಾವಳಿ ಕಾರ್ಯಕ್ರಮ, ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ದೊಡ್ಡ ರೀತಿಯಲ್ಲಿ ಆಲೋಚನೆ ನಮ್ಮ ನಡೀತಾ ಇದೆ. ಸಕಲೇಶಪುರದಲ್ಲಿ ನವಂಬರ್ 6ಕ್ಕೆ ಜಿಲ್ಲಾ ದೀಪಾವಳಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನಾನು ಜಿಲ್ಲೆಯ ನಾಯಕನಾಗಿ ನಿಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯತೆಯಿಂದ ಸಕಲೇಶಪುರಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂದರೆ ಹೆಚ್ಚಿನ ಸರಿ ಕಾರ್ಯಕ್ರಮಗಳು ಮಂಗಳೂರಿನಲ್ಲೇ ಆಗ್ತದೆ. ಈ ಸರಿ ಒಂದು ಕಾರ್ಯಕ್ರಮವನ್ನು ನಾವು ಸಕಲೇಶಪುರದಲ್ಲಿ ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಬರಬೇಕು. ಹಾಗೆ ನವಂಬರ್ 13ರಂದು ಕ್ಯಾನ್ಸರ್ ಅವೇರ್ನೆಸ್ನ ಬಗ್ಗೆ ಮ್ಯಾರಥಾನ್ ರನ್ ಕಾರ್ಯಕ್ರಮ ಮಂಗಳೂರಿನಲ್ಲಿ DC ಅವರು ಸಹ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಚೈಲ್ಡ್ಹುಡ್ ಕ್ಯಾನ್ಸರ್ನ ಸಂಯೋಜಕರು ಆಯೋಜಿಸಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಮಂಗಳೂರಿನಲ್ಲಿ ನವಂಬರ್ 13ರಂದು ಚೈಲ್ಡ್ಹುಡ್ ಕ್ಯಾನ್ಸರ್ನ ಬಗ್ಗೆ ಜಾಗೃತಿಗಾಗಿ ಮ್ಯಾರಥಾನ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ಸಹ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ನನ್ನ ಒಂದು ಕೋರಿಕೆ. ಹಾಗೆ ನೀವೆಲ್ಲರೂ ಸೇರಿ ಲಯನಿಸಮನ್ನು ಬೆಳೆಸುವ, ಕ್ಲಬ್ಬಿಗೆ ಒಳ್ಳೆಯ ಸದಸ್ಯರನ್ನು ಸೇರಿಸುವ, ಕ್ಲಬ್ಬಿನ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತ ಹೇಳ್ತಾ, ಈ ಮೊದಲನೇ ಅಫಿಷಿಯಲ್ ಭೇಟಿ ಕಾರ್ಯಕ್ರಮ ನಮಗೆ ಅತ್ಯಂತ ಸಂತಸ ತಂದಿದೆ. ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಎಲ್ಲ ಸಂಘಟಕರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಮ್. ಹಿತ ನುಡಿಗಳೊಂದಿಗೆ ಲಯನ್ಸ್ ಸೇವಾ ಚಟುವಟಿಕೆಗಳ ಬಗ್ಗೆ ಅನುಭವದ ಮಾತುಗಳನ್ನು ಆಡಿದ್ದಾರೆ. ಅವರ ಮಾತುಗಳನ್ನು ಮನನ ಮಾಡಿಕೊಳ್ತಾ ಅದನ್ನು ಮುಂದಕ್ಕೆ ಅಳವಡಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಳ್ತೇವೆ ಅಂತ ಹೇಳಿಕೊಳ್ತಾ, ಇದೀಗ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಅಭಿಮಾನದ ಗೌರವವನ್ನು ನೀಡುವಂತಹ ಕಾರ್ಯಕ್ರಮ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಲಯನ್ಸ್ ಆ್ಯಂಡ್ ಲಿಯೋ ಕ್ಲಬ್ ಚೋಟಾ ಮ್ಯಾಂಗ್ಳೂರ್, District 317D, Region 1, Zone 1. Whereas we, the members of Lions Club Chota Mangalore, appreciate the service and outstanding leadership so generously and unselfishly provided to our District 317D by Lions District Governor, Lion Vasant Kumar Shetty, and the sacrifices he is making during the year in fulfilling the manifold duties of his office. And whereas we wish to assure him of our loyalty and cooperation in his programs to maintain and promote Lionism in the District 317D. Therefore, be it resolved that we express to him our appreciation in the form of this resolution and pledge our loyal support to his efforts to make this year's administration an outstanding one in the history of our district. President Lion Mallika S. Bandari, Secretary Lion Geeta S. Hegde, Treasurer Lion Chandrika Rai. ಲಯನ್ಸ್ ಜಿಲ್ಲೆ 317D ಇದರ ರಾಜ್ಯಪಾಲರಾಗಿ ನಾಯಕತ್ವವನ್ನು ವಹಿಸಿಕೊಂಡು ಆ ನಾಯಕತ್ವದ ಅವಧಿಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲ ಕ್ಲಬ್ಗಳಿಗೆ ತಿರುಗುವಂತಹ ರಾಜ್ಯಪಾಲರ ಭೇಟಿಯನ್ನು ನಡೆಸುವಂತಹ ಕಾರ್ಯಕ್ರಮದಲ್ಲಿ ಇವತ್ತಿನ ಮೊದಲ ಕಾರ್ಯಕ್ರಮ. ಅವರ ಈ ವರ್ಷ ಪೂರ್ತದ ಅವಧಿ ಯಶಸ್ವಿಯಾಗಲಿ, ಅವರಿಗೆ ಈ ಒಂದು ಲಯನಿಸಮ್ ಸೇವೆಯಿಂದ ಮತ್ತಷ್ಟು ಅನುಗ್ರಹಗಳು ಒದಗಿ ಬರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ನಮ್ಮ ಅಭಿಮಾನದ ಗೌರವದ
ಈಗಾಗಲೇ ಹೇಳಿದ ಹಾಗೆ ಈ ಕ್ಲಬ್ಬನ್ನು ತಮ್ಮ ನಾಯಕತ್ವದ ಮೂಲಕ ನಡೆಸಿದಂಥ ಮಲ್ಲಿಕಾ ಭಂಡಾರಿ ಅವರಿಗೆ ನಾನು ಮಲ್ಟಿಪಲ್ ಪಿನ್ನನ್ನು ನೀಡಲಿಕ್ಕೆ ಬಯಸ್ತೇನೆ. ಹಾಗೆ ಕಾರ್ಯದರ್ಶಿ ಗೀತಾ ಹೆಗ್ಡೆಯವರಿಗೂ ಒಂದು ಕೋಶಾಧಿಕಾರಿ ಚಂದ್ರಿಕಾ ರೈ ಅವರಿಗೆ ಮಲ್ಟಿಪಲ್ ಪಿನ್ನನ್ನು ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಕ್ಯಾಬಿನೆಟ್ನ ಸದಸ್ಯರಾದಂಥ ಜಾಯಿಂಟ್ ಕೋಆರ್ಡಿನೇಟರ್ ಸತೀಶ್ ಭಂಡಾರಿ ಅವರು ವೇದಿಕೆಗೆ ಬಂದು ಆ ಮಲ್ಟಿಪಲ್ ಪಿನ್ನನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಜಿಲ್ಲಾ ಡಿಸ್ಟಿಕ್ ಚೇರ್ಪರ್ಸನ್ ಬ್ಲಡ್ ಡೊನೇಷನ್ ಸಂದೀಪ್ ಮಹಾಲೆ, ಸಂದೀಪ್ ಹೆಗಡೆ ಮತ್ತು ಅಡ್ವೊಕೇಟ್ KC ನಾರಾಯಣ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮ ಈ ಮುಕ್ತಾಯದ ಹಂತದಲ್ಲಿ ಕ್ಲಬ್ಬಿಗೆ ಒಂದು ಪ್ರೇರಕ ಶಕ್ತಿಯಾಗಿ ಕೊಡುವುದು ಶುಭ ಹಾರೈಕೆಯ ಮಾತುಗಳು. ಎಲ್ಲರಲ್ಲೂ ಚುಟುಕಿನ ಶುಭ ಸಂದೇಶವನ್ನು ನೀಡಲು ಕೇಳಿಕೊಳ್ತಾ ಇದೀಗ ಮೊದಲಿಗೆ ನಮ್ಮ ನಿಕಟಪೂರ್ವ ರಾಜ್ಯಪಾಲರು ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಹೆಗ್ಡೆ. ಸುಮಾರು 28 ವರ್ಷಗಳ ವಿಶೇಷ ಸೇವೆಯ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟಂಥ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅತ್ಯಂತ ಕ್ರಿಯಾಶೀಲ ಸದಸ್ಯೆ, ಕ್ಲಬ್ಬಿನ ಅಧ್ಯಕ್ಷೆಯಾದ ಮಲ್ಲಿಕಾ ಭಂಡಾರಿ ಅವರೇ, ಈಗಾಗಲೇ 3 ತಿಂಗಳುಗಳನ್ನು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮದ ಮೂಲಕ ಪರಿಚಯಿಸಿದ ನಮ್ಮ ನಲ್ಮೆಯ ಜಿಲ್ಲಾ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಮತ್ತು ದಿವ್ಯಾ ವಸಂತ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಲಯನ್ಸ್ ನಾಯಕರೇ, ಪ್ರಪ್ರಥಮ ಜಿಲ್ಲಾ ಗವರ್ನರ ಭೇಟಿ ಅದು ಚೋಟಮಂಗಳೂರಿನಿಂದ ಆಗಿದೆ. ಅದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದಕ್ಕೋಸ್ಕರ ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು ಮತ್ತು ಹಾರ್ದಿಕ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಚಾರ್ಟರ್ ಸದಸ್ಯ ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸಬೇಕು. ಯಾಕಂತ ಹೇಳಿದರೆ ಹೇಳಿ ಕೇಳಿ ಅವರು ಕೆಮಿಸ್ಟು, ಡಾಕ್ಟ್ರ ಅರ್ಥವಾಗದ ಪ್ರಿಸ್ಕ್ರಿಪ್ಷನಿಗೆ ಅರ್ಥ ಮಾಡಿಕೊಂಡು ಮದ್ದು ಕೊಡುವವರು. ಅದೇ ರೀತಿಯಲ್ಲಿ ನಮ್ಮ ಕ್ಲಬ್ಬಿನ ಅರ್ಥವಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಇವತ್ತು ಲಯನ್ಸ್ ಕ್ಲಬ್ ಚೋಟಮಂಗಳೂರನ್ನು ಉತ್ತಮವಾದ ಸ್ಥಿತಿಯಲ್ಲಿ ಇರಿಸಿದ್ದಾರೆ. ಸರ್, ನಿಮಗೆ ದೇವರು ಇನ್ನೂ ಹೆಚ್ಚಿನ ಸ್ಫೂರ್ತಿ ಮತ್ತು ಈ ಸಾಮರ್ಥ್ಯವನ್ನು ಈ ಕ್ಲಬ್ಬನ್ನು ಇನ್ನೂ ಗಟ್ಟಿ ಮಾಡುವ ಹಾಗೆ ಆಗಲಿ ಅಂತ ಹೇಳುತ್ತಾ, ಹಿರಿಯ ಸದಸ್ಯರಾದ ಲಕ್ಷ್ಮಣ ಶೆಣೆಯವರಿದ್ದಾರೆ, ಡಾಕ್ಟರ್ ರವಿವರ್ಮ ಸರ್ ಇದ್ದಾರೆ, ಎಲ್ಲ ಇಲ್ಲಿ ಕಾರಣಿಕರಾದ ಸಂದೀಪರಿದ್ದಾರೆ. ಎಲ್ಲರನ್ನು ಅಭಿನಂದಿಸುತ್ತಾ ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜಿಲ್ಲಾ ಗವರ್ನರು ನಿಮಗೆ ಪರಿಚಯಿಸ್ತಾರೆ. ಕ್ಲಬ್ಬು ಚೆನ್ನಾಗಿ ನಡೆದಾಗ ಮಾತ್ರ ನಮ್ಮ ಪ್ರಾಂತೀಯ ಅಧ್ಯಕ್ಷರಿಗೆ ಹೆಸರು ಬರ್ತದೆ, ಅದರ ಮೂಲಕ ಜಿಲ್ಲೆಗೆ ಒಂದು ಹೆಸರು ಬರ್ತದೆ, ಆ ಮೂಲಕ ಉತ್ತಮ ಜಿಲ್ಲೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ತಳಮಟ್ಟದಲ್ಲಿ ಕ್ಲಬ್ ಲೆವೆಲಲ್ಲಿ ಕೆಲಸ ಆದಾಗ ಮಾತ್ರ ನಮ್ಮ ಸಾಮರ್ಥ್ಯ ಅದನ್ನು ತೋರಿಸಲಿಕ್ಕೆ ಆಗ್ತದೆ. ಈಗಾಗಲೇ ಜಿಲ್ಲಾ ಗವರ್ನರ್ ಹೇಳಿದರು, ಯುವರ್ ಕ್ಲಬ್ ಯುವರ್ ವೇ ಅಂತ. ನಾವು ನಮಗೆ ಆಗುವ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗುವುದು, ಆ ಜಿಲ್ಲೆಯಿಂದ ನಾವು ಏನು ಗೈಡ್ಲೈನ್ಸ್ ಕೊಡ್ತೇವೆ ಅದನ್ನು ಒಂದು ಮಾಪನ ಅಂತ ಇಟ್ಕೊಂಡು ನಮ್ಮ ಕ್ಲಬ್ಬಿನಲ್ಲಿ ಉತ್ತಮವಾದ ಸೇವೆಯನ್ನು ಕೊಡಲಿಕ್ಕೆ ನಾವು ಬದ್ಧರಾಗುವಂತ ಹೇಳುತ್ತಾ, ಇವತ್ತು ಜಿಲ್ಲಾ ಕಾರ್ಯಕ್ರಮದ ಒಂದು ವಿಶೇಷವಾಗಿ ಹಸಿರು ವನವನ್ನೇ ನಮ್ಮ ಬಂಟ್ವಾಳದಲ್ಲಿ ಮತ್ತು ಮುಡಿಪು ಕುರ್ನಾಡಲ್ಲಿ ಕ್ಲಬ್ಬಿನಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಹಸಿರೀಕರಣ, ರೀಫಾರೆಸ್ಟೇಷನ್ ಮತ್ತು ಹಸಿರು ಕ್ರಾಂತಿಯನ್ನೇ ನಮ್ಮ ಜಿಲ್ಲಾ ಗವರ್ನರು ಜಿಲ್ಲಾ ಯೋಜನೆಯಾಗಿ ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೂ ಅವರ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ,
ಮೇಡಮ್ ಮಲ್ಲಿಕಾ ಭಂಡಾರಿ ಅವರು ಇರ್ಬೋದು, ಅವರ ಫ್ಯಾಮಿಲಿಯನ್ನೇ ಲಯನ್ಸ್ಗೆ ಮುಡಿಪಾಗಿಟ್ಟಿದ್ದಾರೆ. ಸತೀಶ್ ಭಂಡಾರಿ ಅವರು ಮತ್ತು ಮಲ್ಲಿಕಾ ಭಂಡಾರಿ ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ, ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಪ್ರಜ್ಞಾ ಭಂಡಾರಿ ಕೂಡ ಲಿಯೋ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಮಲ್ಟಿಪಲ್ನ ಸೆಕ್ರೆಟರಿ ಆಗಿ ಮಿಂಚಿದವರು. ಆದ್ದರಿಂದ ಆ ಲಯನ್ಸ್ ಫ್ಯಾಮಿಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಏನೇ ಇರಲಿ, ಯಾರು ಮುಂದೆ ಆ್ಯಕ್ಟಿವ್ ಆಗಿ ಮುಂದೆ ಹೋಗ್ತಾರೆ ಅವರಿಗೆ ಎಲ್ಲಿಯೂ ಮನ್ನಣೆ ಸಿಗ್ತದೆ. ಆ ಮನ್ನಣೆ ನಮ್ಮ ಮಲ್ಲಿಕಾ ಭಂಡಾರಿ ಮತ್ತು ಅವರ ತಂಡಕ್ಕೆ ಮೇಡಮ್ ಗೀತಾ ಹೆಗ್ಡೆಯವರು ಕೂಡ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಜಿಲ್ಲಾ ಗವರ್ನರಿಗೆ ಅಭಿನಂದನೆ ಸಲ್ಲಿಸಿ, ಎಲ್ಲ ನಾಯಕರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸಿ ವಿರಮಿಸ್ತೇನೆ. ವಂದನೆಗಳು ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಇವರಿಗೆ. ಇದೀಗ ಮುಂದಕ್ಕೆ ನಮ್ಮ 2ನೇ ಉಪರಾಜ್ಯಪಾಲರು ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಸಾ. ಸಭಾಧ್ಯಕ್ಷರೇ, ಜಿಲ್ಲಾ ಗವರ್ನರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಪ್ರಥಮಗಳು ಬಹಳಷ್ಟು ದಿವಸ, ಬಹಳಷ್ಟು ವರ್ಷ ನೆನಪಲ್ಲಿ ಉಳಿಯುತ್ತದೆ. ಇವತ್ತಿನ ಅಧಿಕೃತ ಭೇಟಿ ನಮ್ಮ ಜಿಲ್ಲಾ ಗವರ್ನರ್ ಅವರ ಪ್ರಥಮ ಅಧಿಕೃತ ಭೇಟಿ. ಇದನ್ನು ಬಹಳಷ್ಟು ಸಮಯದ ತನಕ ನೆನಪಿಡುವಂತೆ ನಮ್ಮ ಚೋಟಮಂಗಳೂರು ಕ್ಲಬ್ಬಿನವರು ಆಯೋಜಿಸಿದ್ದಾರೆ. ಇದಕ್ಕೋಸ್ಕರ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಅವರಿಗೆ, ಗೀತಾ ಹೆಗ್ಡೆ ಅವರಿಗೆ, ಚಂದ್ರಿಕಾ ಶೆಟ್ಟಿ ಹಾಗೂ ಎಲ್ಲರಿಗೆ ನನ್ನ ಅಭಿನಂದನೆಗಳು. ಜಿಲ್ಲಾ ಗವರ್ನರ್ ಅವರ ಸಾಧನೆಗಳನ್ನು ಹೆಚ್ಚಾಗಿ ವರ್ಷದ ಎಂಡಿಗೆ ಹೇಳಲಿಕ್ಕೆ ಸಿಗ್ತದೆ, ಆದರೆ ನನ್ನ ಪುಣ್ಯ ಇಲ್ಲ, ಈ ವರ್ಷ ಪ್ರಥಮ ವಾರ್ಷಿಕ ಭೇಟಿ ದಿವಸದಲ್ಲಿ ಹೇಳಲಿಕ್ಕೆ ಸಿಗ್ತದೆ. ಇವಾಗಲೇ 6 ಹೊಸ ಕ್ಲಬ್ಗಳನ್ನು ಮಾಡಿದ್ದಾರೆ, 326 ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡಿದ್ದಾರೆ, 60ಕ್ಕಿಂತ ಜಾಸ್ತಿ MJFಗಳನ್ನು ಸೇರ್ಪಡೆಗೊಳಿಸಿದ್ದಾರೆ. ಇದೆಲ್ಲ ನೋಡುವಾಗ ಈ ವರ್ಷದ ಕೊನೆಗೆ ನಮ್ಮ ಜಿಲ್ಲಾ ಗವರ್ನರ್ ಮುಖಂಡತ್ವದಲ್ಲಿ ನಮ್ಮ ಜಿಲ್ಲೆಯು ಇನ್ನಷ್ಟು ಎತ್ತರಕ್ಕೆ ಇರುವಂತೆ ಕಾಣ್ತದೆ. ಸರ್, ನಿಮಗೂ ದಿವ್ಯ ಮೇಡಮ್ರವರಿಗೆ ದೇವರು ತುಂಬ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ. ಬಂದಿರುವ ನಿಮಗೆಲ್ಲರಿಗೂ ದೇವರು ಉತ್ತಮ ಆರೋಗ್ಯ ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್ಸ್. ಈ ಒಂದು ಪ್ರಾರಂಭದ ಗವರ್ನರ್ ವಿಸಿಟಿನ ಮುಖ್ಯ ರೂವಾರಿಯಾಗಿದ್ದಂಥ ಚೋಟಮಂಗಳೂರು ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾ ಭಂಡಾರಿ ಅವರೇ, ಹಾಗೂ ಇವತ್ತಿನ ಮುಖ್ಯ ಅತಿಥಿಯಾದಂಥ ನಮ್ಮ ಗವರ್ನರ್ ವಸಂತಕುಮಾರ್ ಶೆಟ್ಟಿ ಅವರೇ ಹಾಗೂ ದಿವ್ಯಾ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಗಣ್ಯ ನಾಯಕರುಗಳೇ, ಇವತ್ತು ಬಹಳ ಸಂತೋಷವಾಗ್ತದೆ. ಯಾಕೆಂತೇಳಿದರೆ ಮೊದಲಿನ ದಿನ ಇದು. ಇವತ್ತು ಈ ವರ್ಷದಲ್ಲಿ ಮೊದಲಿನ ಗವರ್ನರ್ ವಿಸಿಟನ್ನು ಚೋಟಮಂಗಳೂರವರು ಆದಷ್ಟು ಬೇಗ ಹುರುಪಿನಿಂದ ಮಾಡಿದ್ದಾರೆ. ಮಲ್ಲಿಕಾ ಭಂಡಾರಿ ಅವರಂತ ಹೇಳಿದರೆ ನಾನು ತಪ್ಪಾಗಲಿಕ್ಕಿಲ್ಲ. ಯಾಕೆಂತೇಳಿದರೆ ಅವರ ನಾಯಕತ್ವ ಮತ್ತು ಅವರ ಕ್ರಿಯಾಶೀಲತೆಯು ಬಹಳ ಅತ್ಯುತ್ತಮವಾದದ್ದು. ಯಾವಾಗ ನೋಡಿದರೂ ಅವರಿಗೆ ಚುರುಕಿನ ಹವ್ಯಾಸ, ಚುರುಕಿನಲ್ಲಿ ಕೆಲಸ ಮಾಡುವಂಥ ಒಂದು ಅಭ್ಯಾಸ ಅವರ ಹತ್ರ ಇದೆ. ಅದು ತಪ್ಪಾಗಲಿ ಸರಿಯಾಗಲಿ ಕೆಲಸವನ್ನು ಮಾಡಿ ಅವರು ಮುಗಿಸ್ತಾರೆ. ಅಂಥ ಒಂದು ಕಾರ್ಯಚಟುವಟಿಕೆಯನ್ನು ವಹಿಸಿಕೊಂಡು ಇವತ್ತು ಬಹಳಷ್ಟು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ DG ಪ್ರೋಗ್ರಾಮ್ ಮಾಡುವಂಥ ಅಂಗವಿಕಲರ ಮಕ್ಕಳಿಗೂ ಹಾಗೂ ವಿಶೇಷಣ ಮಕ್ಕಳಿಗೂ ಇವತ್ತು ಬಹಳಷ್ಟು ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಗೌರವಿಸಿದ್ದಾರೆ ಎಲ್ಲರನ್ನು. ಇಂಥ ಕಾರ್ಯಕ್ರಮ ಬೆಳಗಿನಿಂದಲೂ ಸಹ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡುವ ಮೂಲಕ ಅವರನ್ನು ಗುರುತಿಸಿಕೊಂಡಿದ್ದಾರೆ ಎಲ್ಲರನ್ನೂ ಸಹ. ಇಂಥ ಒಂದು ಕಾರ್ಯಕ್ರಮ 10 ಹಲವು ಕಾರ್ಯಕ್ರಮಗಳು ಇರ್ಬೋದು. ಇಂಥ ಕಾರ್ಯಕ್ರಮ ಮುಂದೆ ನಡೀತಾ ಹೋಗಲಿ, ಈ ಒಂದು ಕ್ಲಬ್ಬು ಉತ್ತಮವಾಗಿ ಮೂಡಿ ಬರಲಿ ಮತ್ತು ಈ ಕ್ಲಬ್ಬಿನ ಉತ್ತಮ ಸ್ಥಾನವನ್ನು ಗಳಿಸುವಂತಾಗಲಿ ಅಂತ ಹೇಳುತ್ತಾ ನಾನು ಅಧ್ಯಕ್ಷರಿಗೂ ಹಾಗೂ ಸೆಕ್ರೆಟರಿ ಗೀತಾ ಅವರಿಗೂ ಹಾಗೂ ಚಂದ್ರಿಕಾ ರೈ ಇವರಿಗೂ ಸಹ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಗವರ್ನರ್ ಇವತ್ತಿನ ಮುಖ್ಯ ಅತಿಥಿ ಉತ್ತಮ ಮಾರ್ಗದರ್ಶನದೊಂದಿಗೆ ಇವತ್ತಿನ ಕ್ಲಬ್ಬನ್ನು ಹಚ್ಚೆವು ಕನ್ನಡ ದೀಪ ಅಂತ ಹೇಳಿದಾಗೆ ದೀಪವನ್ನು ಬೆಳಗಿಸಿ ಉತ್ತಮವಾದ ಮಾರ್ಗದರ್ಶನದ ಮೂಲಕ ತನ್ನ ಮಾರ್ಗ ಸಿದ್ಧಾಂತವನ್ನು ಉತ್ತಮ ಮಾರ್ಗದರ್ಶನವನ್ನು ಅವರು ಕೊಟ್ಟಿದ್ದಾರೆ. ಇನ್ನೂ ಸಹ ನಮ್ಮ ಜಿಲ್ಲೆಯಲ್ಲಿ ಉತ್ತುಂಗಕ್ಕೆ ಏರುವಂತೆ ಎಲ್ಲ ಕೆಲಸಗಳು ಒಳ್ಳೆಯದಾಗ್ತಾ ಬರಲಿ ಅಂತ ಆಶಿಸ್ತೇನೆ. ನಿಮಗೂ ನನ್ನ ಅಭಿನಂದನೆಗಳು ಸರ್, ಹಾಗೂ ದಿವ್ಯಾ ಮೇಡಮ್ ನಿಮಗೂ ಅಭಿನಂದನೆಗಳು. ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಲಿಯೋ ಕ್ಲಬ್ ಕುಬೇಯವರು ಅವರು ಸಹ ಅವರು ಮತ್ತು ಲಿಯೋ ಕ್ಲಬ್ಬಿನ ಅಧ್ಯಕ್ಷರಾದ ಶುಭಮ್ ಕುಲಾಲ್ ಮತ್ತು ಕೀರ್ತನ ಮತ್ತು ಇವರಿಗೆ ಧನ್ಯಶ್ರೀ ಇವರಿಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆ. ಏಕೆಂದರೆ ಅವರ ಕೆಲಸಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ. ಕುಬೇಯರವರು ಕವನ್ ಕುಬೇಯರವರು ಅತ್ಯುತ್ತಮವಾಗಿ ಕಾರ್ಯವನ್ನು ಇವತ್ತು ಲಿಯೋ ಡಿಸ್ಟಿಕ್ನಲ್ಲಿ ನಡೆಸಿಕೊಡ್ತಾ ಇದ್ದಾರೆ.
ಅವರ ತಂಡದವರಿಗೂ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಗೀತ್ ಪ್ರಕಾಶ್ ಅವರು ಹಾಗೂ ಸೆಕೆಂಡ್ ವಿ ಡಿ ಜಿ ಮೆಲ್ವಿನ್ ಡಿಸೋಜ್ ಅವರು ಉತ್ತಮವಾಗಿ ಇವತ್ತು ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಕ್ಲಬ್ಬಿನ ಎಲ್ಲ ಹಿರಿಯ ಕಿರಿಯ ಸದಸ್ಯರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಪ್ರಿಸೈಡಿಂಗ್ ಆಫೀಸರ್, ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಚೋಟಾ ಮ್ಯಾಂಗ್ಳೂರ್, ಲಯನ್ Mallika Bhandari, our beloved district governor, Lion Vasant Shetty, and the first lady of the district, Lion Divya, second VDG, Lion Melvin, past district governor, Lion Dr. Geet Prakash, galaxy of dignitaries on the dais, my dear fellow Lion ladies and friends and invitees. ಇವತ್ತು ನನಗೆ ಭಾರಿ ಹೆಮ್ಮೆದ ವಿಷಯ. ಯಾಕಂದರೆ ಲಯನ್ಸ್ ಕ್ಲಬ್ ಬೆಂಗಳೂರದು ನಮ್ಮ ಹೋಮ್ ಕ್ಲಬ್ ಇದು ಮಗು. ಇವತ್ತು 28 ವರ್ಷ ಹಿಂದೆ 92 to 93 ಹುಟ್ಟಿದ ಕ್ಲಬ್ ಅದು. ಸೊ ಇವತ್ತೇ ಚಾರ್ಟರ್ ಆಗಿದೆ. ಹಾಗೆಯೇ ಇವತ್ತು ನಮ್ಮದು ಲಯನ್ಸ್ ಕ್ಲಬ್ ಮಂಗಳೂರು ಛೋಟಾ ಮ್ಯಾಂಗ್ಳೂರು ಕ್ಲಬ್ ಅವರು ಫಸ್ಟ್ DG ವಿಸಿಟ್ ಮಾಡಿದ್ದಾರೆ. ಭಾರಿ ಹೆಮ್ಮೆದ ವಿಷಯ. ಥ್ಯಾಂಕ್ ಯು ವೆರಿ ಮಚ್ ಬಂಡೇರಿ ಮಲ್ಲಿಕ ಅವರೇ, ನಿಮ್ಮ ಟೀಮಿಗೆ, ಇಡೀ ಕ್ಲಬ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಎಂಕ ಬಂಡ ಮಲ್ಲಿಕಕ್ಕನ ಭಾರಿ ಖುಷಿದ ವಿಷಯ ಇದಾಕೊಂಡ ಈತು ವರ್ಷ ಇನಿಯತ್ತು ಸಾಧಾರಣ ಕೆಲವು ವರ್ಷದಿಂದ ನಾನು ತೊಗೊಂದಿಲ್ಲ ಆರ್ಲ ಸತೀಶ್ ಅನ್ನಲ್ಲ ಈತ ಆ್ಯಕ್ಟಿವ್ ಆದಿಲ್ಲ ವಾ ವಿಷಯ ಇಲ್ಲ ಆರ್ನ ಈತ ಡೀಪ್ ಬೋಪೇರ್ ಬಂಡ. ಇಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್, ಯಾಕೆ ಇಂಕ ಒಂದು ಅವಕಾಶ ಕೊಡ್ತೇನೆ ಇನ್ಸ್ಟಾಲೇಷನ್ ದಾನಿ ನಾನು ಇನ್ಸ್ಟಾಲ್ ಮಲ್ತೇನೆ ಭಾರಿ ಥ್ಯಾಂಕ್ಸ್ ಮಾಡ್ರೆ ಇಷ್ಟಪಡೋದಿಲ್ಲ. ಅಂಚನೆ ಎಂಕ ಭಾರಿ ಖುಷಿದಾಗಿ ಬಂಡ ದೇವರ್ 4 or 5 ನ್ಯೂ ಮೆಂಬರ್ಸ್ ಇಂಡಕ್ಟೆಡ್. ಆನಿ ರೆಡ್ ಮೆಂಬರ್ ಯಾರು ಬಿಡ್ದಿತ್ತಾರೆ, ಯಾರು ಬಿಟ್ಟಿದ್ರು ಅವ್ರ ಕ್ಲಬ್, ಅವ್ರನ್ನ ಇವರು ಹಿಂದೆ ಸೇರಿಸಿದ್ದಾರೆ. ಯಾಕೆಂದರೆ ಆ್ಯಸ್ ಎ ಲಾಸ್ಟ್ ಇಯರ್ ರಿಟೆನ್ಷನ್ ಕೋರ್ಡಿನೇ ಆಗಿದ್ದಾವೆ. ನಮಗೆ ಅದು ಭಾರಿ ಖುಷಿದ ವಿಷಯ. ಯಾಕಂದರೆ ಯಾರು ಮೆಂಬರ್ ರಿಟೆನ್ಷನ್ ಮಾಡಬೇಕು ಅಥವಾ ನಾವು ಹಿಂದೆ ತರಿಸ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವಿಷಯ ಸಂದರ್ಭದಲ್ಲಿ ಮತ್ತೆ ಗೀತಾ ಹೆಗಡೆ ಮತ್ತು ಕೀರ್ತನ ಅವರು ಲಿಯೋ ಭಾರಿ ಚೆನ್ನಾಗಿ ಅವರು ಇದು ಹೇಳಿದ್ದಾರೆ. ಸೆಕ್ಯೂರಿಟಿ ರಿಪೋರ್ಟು ಈ 3 ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಯಾಕೆಂದರೆ ನಾನು ಸ್ವತಃ ನೋಡಿದ್ದೇನೆ. ಪ್ರತಿ ಇದರಲ್ಲಿ ಡೀಪಲ್ಲಿ ಹೋಗ್ತಾರೆ ಅವರು. ಈ ಡೀಪಲ್ಲಿ ಹೋಗಿ ಇದೇನು ಇದು ಮೂಲೆ ಉಂತನಾಗ ಹೌದಾದಾಣ ಉಂದಾದಾಣ ಬಂದು. ಸರ್ ದಿಸ್ ಈಸ್ ರಿಯಲಿ ಎ ಲೀಡರ್ಶಿಪ್ ಕ್ವಾಲಿಟಿ. ಅದ್ರ ಜೊತೆಗೆ ನಾನು ನಿಮಗೆ ರಿಯಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮದು ಮತ್ತು ಇಡೀ ತಂಡವರಿಗೆ. ಹಾಗೆ ಲಿಯೋಸ್ ಮತ್ತು ಲಿಯೋ ತಂಡವರಿಗೆ ಸಹ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಇನ್ನೊಂದು ನಮಗೆ ಲಯನ್ಸ್ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ವಸಂತ್ ಶೆಟ್ಟರ್ ಅವರಿಗೆ ಮೊನ್ನೆ ಚೆನ್ನೈಯಲ್ಲಿ, ನಿನ್ನೆ ಬ್ಯಾಂಗ್ಳೂರಲ್ಲಿ, ಇವತ್ತು ಮಂಗಳೂರಲ್ಲಿ. ಯಾಕಂದರೆ ನಿನ್ನೆ ನಾವು ಜೊತೆಗಲಿ ಸ್ಪೆಷಲ್ ಮಲ್ಟಿಪಲ್ ಕನ್ವೆನ್ಷನ್ ಇದ್ದರು. ಸೊ ಇವ್ರದ್ದು ವಿಷಯದಂದರೆ ನಾನು ನೋಡ್ತಾ ಇದ್ದೇನೆ. ಯಾಕಂದರೆ ಮೊದಲು ಇದು ಇದೆ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಪ್ರೊಜೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಪ್ರತಿ ನೋಡ್ತಾ ಇರ್ತಾನೆ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು. ಯಾಕೆಂದರೆ ನಾವು ಯಾವಾಗಲೂ ತೋಟ ಹೋಗ್ತೇನೆ, ಆ ತೋಟ ಹೋಗುವಾಗ ಗ್ರೀನ್ ಬ್ಯಾರಿಕೇಡ್ಸ್ ನೋಡ್ತೇನೆ, ಟ್ರೀ ಪ್ಲಾಂಟೇಷನ್ ಇದು. ನಾನು ಒಂದು ವೈಫ್ ಹೋಗುವಾಗ ಯಾವಾಗ ನೋಡ್ತೇವೆ ಭಾರಿ ಚೆನ್ನಾಗಿ ಇದು ಇನ್ನೊಂದು ಇಮೇಜ್ ಬಿಲ್ಡಿಂಗ್ ಎನ್ವೈರ್ಮೆಂಟ್ ಆ್ಯಸ್ ವೆಲ್ ಎಸ್ ಇಮೇಜ್ ಬಿಲ್ಡಿಂಗ್. ಐದು ತೋಟಕ್ಕೆ ಒಂಜಿ ಉದಾಹರಣೆ ಪಂಡ್ರೆ ಇಷ್ಟಪಡೋದಿಲ್ಲ. ಮುರಾಣಿ ಯೋಗ ಆತಿ ನಾನು ಆ ಯೋಗದಗುಲು ದೇ ಹ್ಯಾಡ್ ಕಮ್ ಫ್ರಮ್ ಕಡೂರ್. ಆಗ ದಾದ ಹೆಂಚಿನ ಬಂದು ಭಾರಿ ಖುಷಿ ಆದ ಪಂಡ ಆಗಲು ದಾಲ ನಥಿಂಗ್, ದೇ ಡಿಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಡಿಸ್ಟ್ರಿಕ್ಟ್ ಹಿಡಿದು ಯಾನ್ ನಿಗ್ಲು ಪೋದ್ ಬರ್ಪಿನ ಅಟ್ಲಿ ಕೊರ್ಪೆ ಬಂದು ಆರು ಒಂಜಿ ಒಂದು ಮಲ್ತೇರು. ಅವಕ್ಕೆ ಭಾರಿ ಥ್ಯಾಂಕ್ಸ್ ಸರ್. ಇಂಚ ಒಂಜಿ ಪ್ರೊವೊಕೇಶನ್ ಆ್ಯಂಡ್ ಮೋಟಿವೇಶನ್ ಕೊರ್ಪಿನೇಕ್ ಆ್ಯಂಡ್ ಆಲ್ ದಿ 3 ಮೂಜಿ ತಿಂಗಳದ ವಾಟ್ ಎವರ್ ಯು ಹವ್ ಡನ್ ಟಿಲ್ ನಾವು ರಿಯಲಿ ಅಭಿನಂದಿಸಲಿಕ್ಕೆ ಇಷ್ಟಪಡೋದಿಲ್ಲ. ಅಂಚನೆ ನನಲ್ಲ ಇರು ಎಡ್ಡು ಆವಡು ಬಂದು ನನ್ನ ಎಡ್ಡು ನಮ್ಮ ಡಿಸ್ಟ್ರಿಕ್ಟ್ ಈರ್ನ ನೇತೃತ್ವದಲ್ಲಿ ಭಾರಿ ಎಡ್ಡು ಆಪುಂಡು ಬಂದು ಆ್ಯಂಡ್ ಯಶಸ್ವಿ ಆಪುಂಡು ನಮ್ಮ ಮಲ್ಟಿಪಲ್ ಒನ್ ಆಫ್ ದ ಬೆಸ್ಟ್ ಕ್ಲಬ್ ಡಿಸ್ಟ್ರಿಕ್ಟ್ ಆಪುಂಡು ಬಂದು ನಾನು ಆಶಿಸೋದಿಲ್ಲ. ಸೊ ಅಂಚೆ ನಮ್ಮ ರೀಜನ್ ಚೇರ್ಪರ್ಸನ್ ಮನೋರಂಜನ್ ಭಾರಿ ಪಾತ್ರದಲ್ಲಿ ಭಾರಿ ಖುಷಿ ಆಗ್ತದೆ. ದಯಪಂಡೆ ಎಲ್ಲಂಜೆ 19th ಡಿಸೆಂಬರ್ಗೆ ಅವ್ರನ್ನ ರೀಜನ್ ಕಾನ್ಫರೆನ್ಸ್ ಉಂಟು ಡಿಸೆಂಬರ್. ಸೊ ಆಲ್ ದಿ ಬೆಸ್ಟ್ ಫಾರ್ ಯು ಸರ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ರೀಜನ್ ಕಾನ್ಫರೆನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ದ ಅಪರ್ಚುನಿಟಿ ಗಿವನ್. ಥ್ಯಾಂಕ್ಸ್. ಸೊಲ್ಮೇಲು ಲಯನ್ ಗೋವರ್ಧನ್ ಶೆಟ್ಟರಿಗೆ ಭಾರಿ ಸೋಕು ಅಪ್ಪೆ ಭಾಷೆ ತುಳುಟು ಎಂಕಲಿಗೆ ಅಭಿನಂದನೆದ ಪಾತ್ರ ಬಂಡರು. ಇಂಕೆಲ್ಲ ರಾಜ್ಯಪಾಲರ್ನ ಬಗೆಟ್ಲ ಮೆಚ್ಚುಗೆದ ಪಾತ್ರ ಬಂಡರು ಇವರಿಗೆ ಅಭಿನಂದನೆ ಸಹ ಒಂದು ದುಂಬಗೆ. ಮುಂದಕ್ಕೆ ಲಿಯೋಗಳ ಪರವಾಗಿ ಲಿಯೋ ಜಿಲ್ಲಾ ಸಂಪುಟ ಅಧ್ಯಕ್ಷರು ಕವನ್ ಕುಬೇವೂರು.
ಸಭಾಧ್ಯಕ್ಷರೇ, ಜಿಲ್ಲಾ ರಾಜ್ಯಪಾಲರೇ ಮತ್ತು ನನ್ನ ನೆಚ್ಚಿನ ಲಯನ್ಸ್ ಮತ್ತು ಲಿಯೋ ಬಂಧುಗಳೇ, ಮೊದಲನೇದಾಗಿ ನನಗೆ ಈ ಒಂದು ಜಿಲ್ಲೆಯ ಲಿಯೋ ಅಧ್ಯಕ್ಷರನ್ನಾಗಿ ನನ್ನ ಮೇಲೆ ನಂಬಿಕೆ ಮತ್ತು ಭರವಸೆಯನ್ನಿಟ್ಟು ನೇಮಕ ಮಾಡಿದಂಥ ನನ್ನ ನೆಚ್ಚಿನ ಜಿಲ್ಲೆಯ ಗವರ್ನರ್ ಆದಂಥ ವಸಂತ್ ಕುಮಾರ್ ಶೆಟ್ಟಿ ಸರ್ ಇವರಿಗೆ ನನ್ನ ಹೃದಯಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ಒಂದು ಖುಷಿ ಕೊಡುವ ವಿಷಯ ಏನಂದರೆ 2014-15ರಲ್ಲಿ ನಾನು ಲಿಯೋ ಕ್ಲಬ್ ಮುಲ್ಕಿ ಇದರ ಅಧ್ಯಕ್ಷನಾಗಿದ್ದಾಗ ಜಿಲ್ಲೆಯ ಲಿಯೋ ಅಧ್ಯಕ್ಷರಾಗಿ ಪ್ರಜ್ಞಾ ಎಸ್ ಭಂಡಾರಿ ಅವರು ನಮ್ಮನ್ನು ಲೀಡ್ ಮಾಡ್ತಿದ್ದರು. ಅಲ್ಲಿಂದ ಇಲ್ಲಿಯವರೆಗೆ ನಾನು ಈಗಲೂ ಹೇಳ್ತೇನೆ, ನನ್ನ ಲಿಯೋಯಿಸ್ಟಿಕ್ ಕೆರಿಯರಲ್ಲಿ ನನಗೆ ಒಳ್ಳೆಯ ಮೆಂಟರ್ ಆಗಿ ನನ್ನನ್ನು ಲೀಡ್ ಮಾಡಿ ಇವಾಗ ಈ ಒಂದು ಜಿಲ್ಲೆಯ ಲಿಯೋ ಅಧ್ಯಕ್ಷನನ್ನಾಗಿ ನಾನು ನಿಮ್ಮ ಮುಂದೆ ನಿಂತಿರ್ಬೋದು. ಅದಕ್ಕೆ ಒಂದು ಕಾರಣ ಪ್ರಜ್ಞಾ ಕೂಡ. ಅವರ ಅಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರುವ ಸಮಯದಲ್ಲಿ ನಾನು ಜಿಲ್ಲೆಯ ಲಿಯೋ ಅಧ್ಯಕ್ಷನನ್ನಾಗಿ ಇವತ್ತು ನಿಮ್ಮ ಮುಂದೆ ಬಂದು ಫೆಲಿಸಿಟೇಷನ್ ಮಾಡ್ತಿದ್ದೇನೆ. ಅದು ನನ್ನ ಭಾಗ್ಯ ಅಂತ ಹೇಳ್ತಿದ್ದೇನೆ. ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಲಿಯೋ ಅಂದರೆ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್ ಅಪೋರ್ಚುನಿಟಿ ಅಂತ ನೋಡಿರ್ಬೋದು. ಆದರೆ ನನ್ನ ಪ್ರಕಾರ ಇದು ಬುಕ್ ಅಥವಾ ವೆಬ್ಸೈಟ್ ಅಥವಾ ಥಿಯರಿಯಲ್ಲಷ್ಟೇ ಲಿಯೋ ಅಂದರೆ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್ ಮತ್ತು ಅಪೋರ್ಚುನಿಟಿ. ಆ್ಯಕ್ಚುಯಲ್ ಲೈಫಲ್ಲಿ ನಮಗೆ ಫಸ್ಟ್ ಸಿಗೋದು ಅಪೋರ್ಚುನಿಟಿ. ಆ ಅಪೋರ್ಚುನಿಟಿ ಸಿಕ್ಕ ಮೇಲೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೋತೇವೆ ಆ ಅಪೋರ್ಚುನಿಟಿಯನ್ನು. ಆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕ ಮೇಲೆ ನಾವು ಒಳ್ಳೆಯ ಲೀಡರ್ ಆಗ್ತೇವೆ. ಹಾಗಾಗಿ ಬುಕ್ಕಲ್ಲಿ ನೀವು LEO ಅಂತ ಓದಿರ್ಬೋದು, ಆದರೆ ನಿಜವಾದ ಜೀವನದಲ್ಲಿ ಅದು OEL ಅಂತ ಹೇಳ್ತಾ ಇವತ್ತು ಲಿಯೋ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಇದರ ಅಧ್ಯಕ್ಷರಾಗಿ ಶುಭಂ ಕಾರ್ಯದರ್ಶಿಯಾಗಿ, ಕೀರ್ತನ ಮತ್ತು ಟ್ರೆಷರರ್ ಆಗಿ ಧನ್ಯಶ್ರೀ ಇದ್ದಾರೆ. ಇವರಿಗೆ ಒಳ್ಳೆಯ ಅಪೋರ್ಚುನಿಟಿಯನ್ನು ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರ್ ಮಾಡಿಕೊಟ್ಟಿದೆ. ಈ ಒಂದು ಅಪೋರ್ಚುನಿಟಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನೀವು ಈ ಇಯರ್ ಎಂಡ್ ಹೊತ್ತಿಗೆ ಒಳ್ಳೆಯ ಲೀಡರಾಗಿ ಹೊರಹೊಮ್ಮಬೇಕು. ಇವಾಗ ನೀವು ಸೆಕೆಂಡ್ ರೋ ಅಲ್ಲಿ ಕೂತ್ಕೊಂಡಿದ್ದೀರಾ, ಮುಂದಿನ ವರ್ಷ ನೀವು ಫಸ್ಟ್ ರೋ ಅಲ್ಲಿ ಬಂದು ಕೂತ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಕೊನೆಯದಾಗಿ ಲಿಯೋ ಕ್ಲಬ್ಬಿನ ಸೆಕ್ರೆಟರಿ ಮತ್ತು ಟ್ರೆಷರರ್ ಇವರಿಗೆ ಗವರ್ನರ್ ಪಿನ್ ಶೇರ್ ಹ್ಯಾಪಿನೆಸ್ಸನ್ನು ಕೊಟ್ಟು ಶುಭಂ ಬರಲಿಲ್ಲ. ಹಾಗಾಗಿ ಟ್ರೆಷರರ್ ಆದ ಧನ್ಯಶ್ರೀ ಮತ್ತು ಸೆಕ್ರೆಟರಿ ಆದಂಥ ಕೀರ್ತನರವರು ಬಂದು ನಮ್ಮ ಗವರ್ನರ್ನ ಶೇರ್ ಹ್ಯಾಪಿನೆಸ್ ಪಿನ್ನನ್ನು ನನ್ನ ಕೈಯಿಂದ ಪಡೆದುಕೊಳ್ಬೇಕಾಗಿ ವಿನಂತಿ. ಮೊದಲು ಸಂಪರ್ಕ ಮಾಡಿರಲಿಲ್ಲ, ಇವತ್ತು ಬಂದಿದ್ದಾರೆ ಅಂತ ತಿಳಿದು ಬಂದಿದೆ. ಅವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಹೂವನ್ನು ಸಾಂಕೇತಿಕವಾಗಿ ಸ್ವೀಕರಿಸಬೇಕು. ಅವರಿಗೆ ಮತ್ತೆ ಮುಂದಕ್ಕೆ ನಾವು ಆರ್ಥಿಕ ಸಹಾಯವನ್ನು ಒದಗಿಸುವವರಿದ್ದೇವೆ. ಇಬ್ಬರು ದತ್ತು ಸ್ವೀಕಾರದ ಅನಿರೀಕ್ಷಿತವಾಗಿ ಸಂಯೋಜನೆಗೊಂಡ ಕಾರ್ಯಕ್ರಮ. ಮುಂದಕ್ಕೆ ನಿಮಗೆ ಆ ಒಂದು ಸಹಾಯವನ್ನು ನೀಡಲಾಗುವುದು ಎನ್ನುವ ಭರವಸೆಯ ಸಂಕೇತವಾಗಿ ಹೂ ನೀಡುವುದರ ಮೂಲಕ ನಮ್ಮ ಅಧ್ಯಕ್ಷರು ನಿಮಗೆ ಈ ಒಂದು ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದಾರೆ. ನಮ್ಮ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಇಬ್ಬರು ಸದಸ್ಯರು ಮೊನ್ನೆ ನಡೆದಂತಹ ಸಂಗೀತ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಆಯ್ಕೆಗೊಂಡಿದ್ದಾರೆ. ಲಯನ್ ಶೋಭಾ ಭಾಸ್ಕರನ್ ನಮ್ಮ ಮಾಜಿ ಅಧ್ಯಕ್ಷರು, ಹಾಗೆ ಲಯನ್ ಹರೀಶ್ ಕುಮಾರ್ ಇವರು ಬಂದು ನಮ್ಮ ರಾಜ್ಯಪಾಲರಿಂದ ಅವರಿಗೆ ಒಂದು ಹೂವಿನ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜಿಲ್ಲೆಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡಂತಹ ನಾವು ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನಲ್ಲಿ ಶೋಭಾ ಭಾಸ್ಕರನ್ ಅವರನ್ನು ಕರೆಯುವುದೇ ನಮ್ಮ ಕ್ಲಬ್ಬಿನ ಗಾನ ಕೋಗಿಲೆ ಎಂದು. ಹಾಗೆ ಲಯನ್ ಹರೀಶ್ ಆಚಾರ್ಯ ಇಬ್ಬರಿಗೂ ನಮ್ಮ ಅಭಿನಂದನೆಯ ಗೌರವ. ನಿಮ್ಮ ಈ ಒಂದು ಕಂಠ ಮತ್ತಷ್ಟು ಸುಮಧುರವಾಗಿ ಎಲ್ಲರಿಗೂ ಸಂಗೀತದ ಕಂಪನ್ನು ಹರಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ನಿಮಗೆ ಅಭಿಮಾನದ ಗೌರವ ವಂದನೆಗಳು. ಇದೀಗ ಮಲ್ಲಿಕಾ ಭಂಡಾರಿ GMT ಕೋಆರ್ಡಿನೇಟರ್ದ ಕುಡುಪಿ ಅರವಿಂದ್ ಅವರು ಬಂದು ಒಂದು ಹೂವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಝೋನ್ ಮೆಂಟರ್ ಡಾಕ್ಟರ್ ಗೋಪಾಲಾಚಾರ್ಯ ಹಾಗೆ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು ಬಂದು ಹೂವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕ್ಲಬ್ಬಿನಲ್ಲಿ ನಮಗೆ ಮಹೇಶ್ ಕುಮಾರ್ ಮತ್ತು ಸರಿತಾ ಮಹೇಶ್
ತುಂಬ ಸಹಕಾರ ಮಾಡಿದ್ದಾರೆ. ಅವರ ಕ್ಲಬ್ಬಿಗೆ ಫಸ್ಟ್ ಫೀಸ್ ಕೊಟ್ಟವರ ಅವರೇ ನಮಗೆ. ಅವರನ್ನು ಈ ಸಮಯದಲ್ಲಿ ಗುರುತಿಸುತ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಹೊಸ ಸದಸ್ಯರು ಪ್ರಮೋದ್ ಸಿ ಎ, ಧರ್ಮೇಂದ್ರ ಉಳ್ಳಾಲ್, ಹರೀಶ್ ಕುಮಾರ್ ಹಾಗೂ ಮತಿ ಅಲಗನೆ ಇವರನ್ನು ನಾನು ಗುರುತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಲಿಯೋ ಪಾಸ್ಟ್ ಪ್ರೆಸಿಡೆಂಟ್ ಪ್ರಣಯ್ ಉಚ್ಚಿಯಲ್ಲಿದ್ದಾರೆ, ನಿತಿನ್ ಇದ್ದಾರೆ, ಹಾಗೂ ನಮ್ಮ ಲಾಸ್ಟ್ ಡಿಸ್ಟ್ರಿಕ್ಟ್ ಲಿಯೋ ಸೆಕ್ರೆಟರಿ ಅವನಿಶಾಮ್ ಹಾಗೂ ತನ್ವಿ ಎಲ್ಲರೂ ಬಂದು ಒಂದು ಹೂವನ್ನು ತಗೊಳ್ಬೇಕಾಗಿ ಕೇಳ್ತಾ ಇದ್ದೇನೆ. ನಮ್ಮ ಹತ್ತಿರದ ಹೊಸ ಕ್ಲಬ್ ಫೆರ್ಮನೂರು ಫೋಕಸ್, ಇದರ ಅಧ್ಯಕ್ಷರು ಸದಸ್ಯರಿದ್ದಾರೆ, ಅವರು ಕೂಡ ಬರಬೇಕು. ಎಲ್ಲರ ಪರವಾಗಿ ಜೆಸಿಂತಾ ಮೆಂಡನ್ಸೋ ಇವರು ಬಂದು ಒಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳಿಗ್ಗೆ ನಮಗೆ ಬೃಹತ್ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೇವೆ. ಅದರಲ್ಲಿ ನಮಗೆ ಲಯನ್ ಪ್ರಿಯದರ್ಶಿನಿ ಅವರು ಚೀಫ್ ಕೋಆರ್ಡಿನೇಟರ್ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ಈ ಸಮಯದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ನಮಗೆ ಆ ಶಾಲೆಯನ್ನು ಒದಗಿಸಿಕೊಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗ್ರೇಸಿ ಡಿಸೋಜಾ ಹಾಗೂ ಅದರ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್, ಹಾಗೆ ನಮ್ಮ ರೋಹಿತ್ ಸರ್ ಅವರಿಗೂ ಈ ಸಮಯದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರೆಸಿಡೆಂಟ್ ಲಯನ್ ಹರಿಣಾಕ್ಷಿ ವಿ ಕೊಲ್ಲಿಯರವರಿಗೂ ನನ್ನ ಮನದಾಳದ ಧನ್ಯವಾದಗಳು. ಇವತ್ತು ಸೋಮೇಶ್ವರ ದೇವಸ್ಥಾನ ನಮ್ಮ ರಾಜ್ಯಪಾಲರಿಗೆ ಒಂದು ಒಳ್ಳೆಯ ಗೌರವ ಸಿಕ್ಕಿದೆ, ಅದು ಅವರ ಕಾರಣದಿಂದ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಅವರು ಆ ದೇವಸ್ಥಾನದ ಟ್ರಸ್ಟಿಯಾಗಿದ್ದಾರೆ. ಆತ್ಮೀಯ ಬಂಧುಗಳೇ, ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಜಿಲ್ಲಾ ರಾಜ್ಯಪಾಲರ ಭೇಟಿ ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯ ವಾತಾವರಣದಲ್ಲಿ ಮೂಡಿ ಬಂದಿದೆ. ಕಾರ್ಯಕ್ರಮಕ್ಕೆ ಮುಕ್ತಾಯದ ಹಂತವಾಗಿ ಇದೀಗ ಧನ್ಯವಾದ ಸಮರ್ಪಣೆ ನಮ್ಮ ಕೋಶಾಧಿಕಾರಿ ಲಯನ್ ಚಂದ್ರಿಕಾ ರೈ. ನಮ್ಮ ಇನ್ನಿತ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಯ್ನಂಚಿನ ನಮ್ಮ ರಾಜ್ಯಪಾಲರ ಆಯ್ನಂಚಿನ ವಸಂತ್ ಶೆಟ್ಟಿ ದಂಪತಿಲೆಗೆ ಲಯನ್ಸ್ ಕ್ಲಬ್ ಚೋಟಮಂಗಳೂರು ನೆತ್ತಪರವಾದ ಪ್ರೀತಿದ ಧನ್ಯವಾದನು ಕೊರೊಂದುಲ್ಲೆ. ಅಂಚೆನೆ ನಮ್ಮ ಈ ಕಾರ್ಯಕ್ರಮಡು ಎಂಕ್ಲ ಲೆಪ್ಪುಗು ಓಕೊಂದು ಬೈದಿನ ವೇದಿಕೆಡು ಉಪ್ಪುನಂಚಿನ ಮಾತಾ ಬಂದುಲೆಗು ಎಂಕ್ಲನ ಪರವಾದ ಉಡಲು ದಿಂಜಿನ ಸೊಲ್ಮೆನ ಕೊರೊಂದುಲ್ಲೆ. ಎಂಕ್ಲನ ಈ ಕಾರ್ಯಕ್ರಮಗೂ ಬೈದಿನ ವೇದಿಕೆದ ದುಂಬುಪ್ಪುನಂಚಿನ ಲಯನ್ಸ್ ಕ್ಲಬ್ದ ಮಾತಾ ಬಂದುಲೆಗು ಬೊಕ್ಕ ಬೈದಿನ ಮಾತಾ ಅತಿಥಿಲೆಗು ಎಂಕ್ಲ ಲಯನ್ಸ್ ಕ್ಲಬ್ದ ಪ್ರವದಾದ ಪ್ರೀತಿಪೂರ್ವಕವಾಯಿನ ಧನ್ಯವಾದ ಕೊರೊಂದುಲ್ಲೆ. ಈ ಕಾರ್ಯಕ್ರಮಗೂ ಬೈದಿನ ಹೊಸಕುರಲ್ ಮಾಧ್ಯಮದ ಕ್ಲೆಗ್ಲ ಧನ್ಯವಾದ ಕೊರೊಂದುಲ್ಲೆ. ಈ ಕಾರ್ಯಕ್ರಮಗೂ ನಮಕ್ ಹಾಲ್ದ ವ್ಯವಸ್ಥೆಯನ್ನು ಮಲ್ತು ಕೊರ್ನೆಂಚಿನ ಗಟ್ಟಿ ಸಮಾಜ ಬಾಂಧವರಿಗಳ ಪ್ರೀತಿದ ಧನ್ಯವಾದನು ಕೊರೊಂದುಲ್ಲೆ. ಅಂಚನೆ ಈ ಕಾರ್ಯಕ್ರಮಗೂ ಧ್ವನಿವರ್ಧಕನು ಒದಗಾಯಿನಂಚಿನ ರೋಸ್ಲ್ಯಾಂಡ್ ಮೊಕಲೆಗಳ ಪ್ರೀತಿದ ಧನ್ಯವಾದ. ಈ ಕಾರ್ಯಕ್ರಮಗೂ ನಿರೂಪಣೆ ಮಲ್ತಿನಂಚಿನ ಲಯನ್ಸ್ ವಿದ್ಯಾಧರ್ ಶೆಟ್ಟಿ ಮೇರೆಗಳ ಎಂಕಲ್ನ ಪ್ರೀತಿದ ಧನ್ಯವಾದನು ಕೊರೊಂದುಲ್ಲ. ಈ ಕಾರ್ಯಕ್ರಮಕ್ಕೂ ರುಚಿ ಆಯ್ನ ವನಸದ ವ್ಯವಸ್ಥೆನ ಮಲ್ತಿನಂಚಿನ SK ಕ್ಯಾಟ್ರಸ್ ಮೊಕಲೆಗಳ ಪ್ರೀತಿದ ಧನ್ಯವಾದನು ಕೊರೊಂದುಲ್ಲೆ. ಈ ಕಾರ್ಯಕ್ರಮಗೂ ಪ್ರತ್ಯಕ್ಷ ಬೊಕ್ಕ ಪರೋಕ್ಷಕವಾದ ಸಹಕಾರ ಮಲ್ತಿನಂಚಿನ ಮಾತೆರೆಗಳ ಪ್ರೀತಿದ ಧನ್ಯವಾದ ಕೊರೊಂದು ಎನ್ನ ಈ ಧನ್ಯವಾದನು ಇಡೆಗೆ ಮುಗಿತೊಂದುಲ್ಲೆ.